ಸದಸ್ಯರೇ, ಅಂಚನೆ ಸಣ್ಣ ಕೈಗಾರಿಕಾ ರಾಷ್ಟ್ರೀಯ ಸಮಿತಿ ಭಾರತ ಸರ್ಕಾರದ ಗುರಿ ಕಾರ್ಲು ಗೌರವಾನ್ವಿತ ಉದಯ್ ಚಂದ್ರ ಡಿ ಸುವರ್ಣ ಇರೆಲ್ಲ ಈ ಪಡ್ತುಗ ಮೌಕೆಡ್ ಮಿತ್ತ ಚಾಬಡಿಗೆ ಲೆತ್ತುಕೊಂಡಾಡುನುಲೆ ಕೂಟದ ಗುರಿ ಕಾರ್ಲು ಗೌರವಾನ್ವಿತ KT ಸುವರ್ಣರು ಚಾಬಡಿದ ಬಿನ್ನೇರಿನ ಮೌಕೆಡ್ ಮಿತ್ತ ಚಾಬಡಿಗೆ ಎದುಕೊಂಡು ಪಣದೆ ಭಿನ್ನಾಯ ಮಲ್ತೊಂದುಲೆ ಐತ ಒಟ್ಟುಗು ಕೂಟದ ಕಾರ್ಯಾಧ್ಯಕ್ಷರೇ ಸತೀಶ್ ಕರ್ಕೇರ ಇರೆಲ್ಲ ಮಿತ್ತ ಚಾಬಡಿಗೆ ಮೌಕೆಡ್ ಲೆತ್ತುಕೊಂಡಾಡುನುಲೆ ದತ್ತು ಸಂಚಾಲಕರು ಐನಂಚಿತನ ಗೌರವಾನ್ವಿತ ಆನಂದಕ್ಕೆ ಅಸೈಗೋಳಿ ಇರೆಲ್ಲ ಈ ಪಡ್ತುಗ ಮಿತ್ತ ಚಾಬಡಿಗೆ ಮೌಕೆಡ್ ಲೆತ್ತುಕೊಂಡಾಡುನುಲೆ ಕೂಟದ ಪ್ರಧಾನ ಕಾರ್ಯಂತೇರಿ ಜೀವನ್ ಕುಮಾರ್ ತೊಕ್ಕೊಟ್ಟು ಇರೆಲ್ಲ ಈ ಪಡ್ತುಗು ಮೌಕೆಡ್ ಮಿತ್ತ ಚಾಬಡಿಗೆ ಲೆತ್ತುಕೊಂಡಾಡುನುಲೆ ಚಾಬಡಿದ ಭಿನ್ನ ಮನೆಕ್ಕೆ ಗೌರವಾನ್ವಿತ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡದ ಆಡಳಿತ ಮುಕ್ತೇಸರ್ರೆ ಗೌರವಾನ್ವಿತ AJ ಶೇಖರ್ ಇರೆಲ್ಲ ಮೌಕೆಡ್ ಲೆತ್ತುಕೊಂಡಾಡುನುಲೆ ಶ್ರೀ ಮಲರಾಯ ಧೂಮಾವತಿ ಬಂಟ ಚಾರಿಟೇಬಲ್ ಟ್ರಸ್ಟ್ ಬೆಳರಿಂಗೆ ಕಿನ್ಯ ನೆತ್ತ ಆಡಳಿತ ಮುಕ್ತೇಸರ್ರೆ ಬಾಬು ಶ್ರೀ ಶಾಸ್ತ ಕಿನ್ಯ ಇರೆಲ್ಲ ಈ ಪಡ್ತುಗು ಭಿನ್ನ ಮನೆಗೆ ಮೌಕೆಡ್ ಲೆತ್ತುಕೊಂಡಾಡುನುಲೆ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡದ ಮುಕ್ತೇಸರ್ರೆ ದಿನೇಶ್ ಕೆ ಅತ್ತ ಅವರ ಇರೆಲ್ಲ ಭಿನ್ನ ಮನೆಗೆ ಮೌಕೆಡ್ ಲೆತ್ತುಕೊಂಡಾಡುನುಲೆ ಶ್ರೀ ಗೆಜ್ಜಗಿರಿ ನಂದನ ಬಿತ್ತಲು ದಕ್ಷಿಣ ಕನ್ನಡ ಜಿಲ್ಲೆದ ಮುಕ್ತೇಸರ್ರೆ ಗೌರವಾನ್ವಿತ ಚಂದ್ರಶೇಖರ್ ಉಚ್ಚಿಲ ಇರೆಲ್ಲ ಭಿನ್ನ ಮನೆಗೆ ಮೌಕೆಡ್ ಲೆತ್ತುಕೊಂಡಾಡುನುಲೆ ಅಂಚನೆ ಶ್ರೀ ಸಾಯಿಬಾಬಾ ಮಂದಿರ ಮಾಡೂರು ನೆಟ್ಟ ಆಡಳಿತ ಮುಕ್ತೇಸರ್ರಿ KP ಸುರೇಶ್ ಇರೆಲ್ಲ ಮೌಕೆಡ್ ಲೆತ್ತುಕೊಂಡಾಡುನುಲೆ ಮೆಸ್ಕಾಂದ ಅಧಿಕಾರಿಗಳು ಗೌರವಾನ್ವಿತ ಪ್ರವೀಣ್ ಕುಮಾರ್ ಇರೆಲ್ಲ ಈ ಪಡ್ತುಗು ಮಿತ್ತ ಚಾಪಡಿದ ಭಿನ್ನ ಮನೆಗೆ ಮೌಕೆಡೆ ಲೆತ್ತುಕೊಂಡಾಡುನುಲೆ ಚಿತ್ತಗು ಸರಿಕೆ ಮಲ್ತೊಂದು ಮಾತ ಸರ್ವಶಕ್ತಿ ಲೆಗತೆ ಸುಗಿಪ್ಪುನು ಸಂದಾ ಒಂದುಲ್ಲೇರಿ ಭಗವಂತ ದುಕೊನೋದುಲ್ಲ ಲೇಸಿಗೆ ಆದಿಯಾದ ಈ ಲೇಸೆ ಪೊರ್ಲ ಪುಲಿಕೆಡೆ ಗೇಲಿ ಎತ್ತೋಡು ಬನ್ಪಿನ ನಿಲೆಟ್ಟೆ ಸುಗಿಪ್ಪುನು ಸಂದಾಯ ಮಲ್ಪೇರೆ ಕೂಟದ ಜತೆ ಕ್ರೀಡಾ ಕಾರ್ಯಂತೇರೆ ಭಗವನ್ ದಾಸ್ ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ನಮಸ್ತೆ ನಮಸ್ತುತೆ. ಅರಸುಗು ದಂಡದ ಬಲ ಮರಕ್ಕೆ ಬೇರದ ಬಲ ಈ ಚಾಪದರಿಟ ಸೇರ್ನಂಚಿತ್ತಿನ ಸಭೆ ಸರ್ವೆರೆನೆ ಅರ್ತಿ ಬಿಡ್ತಿಡು ಆದಿರ್ತಿಡು ಮೌಕಿಡಿ ಎದುಕೊನ್ವೇರೆ ಕೂಟದ ಪ್ರಧಾನ ಕಾರ್ಯಂತೇರೆ ಜೀವನ್ ಕುಮಾರ್ ತೊಕ್ಕೊಟ್ಟು. ಪ್ರಪ್ರಥಮವಾಗಿ ನಮ್ಮ ಮಾಗಣಿಯ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಸೋಮನಾಥ ದೇವರನ್ನು ಪ್ರಾರ್ಥನೆ ಮಾಡುತ್ತಾ, ಅದೇ ರೀತಿ ಈ ಒಂದು ಸ್ಥಳ ಸ್ಥಾನದಲ್ಲಿರ್ತಕ್ಕಂಥ ಕೊರಗಜ್ಜ ದೇವರನ್ನು, ಹಾಗೆ ಇಲ್ಲಿರ್ತಕ್ಕಂಥ ಉಮಾಮಹೇಶ್ವರಿ ಜಗನ್ಮಾತೆಯನ್ನು, ಹಾಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು, ಹಾಗೆ ಕೋಟಿಚೇರನನ್ನು, ಹಾಗೆ ತುಳುನಾಡಿನ ಎಲ್ಲ ದೈವ ದೇವರುಗಳನ್ನು ನೆನವರಿಕೆ ಮಾಡುತ್ತಾ, ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಇದೊಂದು 21ನೇ ವರ್ಷದ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ, ಅದರ ಜೊತೆಗೆ ಬ್ರಹ್ಮಶ್ರೀ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ, ಹಾಗೆ SLC ಮತ್ತು PUCಯಲ್ಲಿ ಈ ಒಂದು 2022-23ನೇ ಸಾಲಿನಲ್ಲಿ 90% ಅಧಿಕ ಅಂಕವನ್ನು ಪಡೆದಂಥ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಅಭಿನಂದನಾ ಸಮಾರಂಭ, ಹಾಗೆ ಉಚಿತ ಪುಸ್ತಕ ವಿತರಣೆ, ಈ ಎಲ್ಲ ಕಾರ್ಯಕ್ರಮಗಳು ಈ ಒಂದು ಸಭಾ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮವನ್ನು ಆರಂಭ ಮಾಡುವಂಥ ಈ ಒಂದು ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನು ಮತ್ತು ಎಲ್ಲ ಸಮಾಜ ಬಾಂಧವರನ್ನು ಸ್ವಾಗತ ಮಾಡುವಂಥ ಈ ಒಂದು ಸಮಯದಲ್ಲಿ, ಅದಕ್ಕಿಂತಲೂ ಮೊದಲು ನಮ್ಮ ದೇಶ ನಿನ್ನೆ ಒಂದು ಬಹಳ ಘೋರವಾಗಿರ್ತಕ್ಕಂಥ ದುರಂತವನ್ನು ಕಂಡಿದೆ. ಒಡಿಸ್ಸಾದ ಬಾಲ್ಸೋರ್ನಲ್ಲಿ 3 ರೈಲುಗಳು ಡಿಕ್ಕಿ ಹೊಡೆದು ಸುಮಾರು 280ಕ್ಕಿಂತಲೂ ನಮ್ಮ ಭಾರತೀಯರು ಪ್ರಾಣ ಕಳ್ಕೊಂಡಿದ್ದಾರೆ. ಅದರೊಟ್ಟಿಗೆ 1,000ಕ್ಕಿಂತಲೂ ಹೆಚ್ಚು ಜನ ಗಾಯಾಳುಗಳಾಗಿದ್ದಾರೆ. ಬಹಳ ಒಂದು ಗಂಭೀರವಾಗಿರ್ತಕ್ಕಂಥ ಒಂದು ದುರ್ಘಟನೆಗೆ ಭಾರತ ದೇಶ ಸಾಕ್ಷಿಯಾಗಿದೆ. ಈ ನಿಟ್ಟಿನಲ್ಲಿ ಮಡಿದಂಥ ಎಲ್ಲರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ, ಹಾಗೆ ಆ ಒಂದು ಗಾಯಾಳುವಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಬೇಗ ಚೇತರಿಕೆ ಆಗಲಿ, ಹಾಗೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮತ್ತೊಮ್ಮೆ ಮರುಕಳಿಸದೆ ಇರಲಿ ಎನ್ನುವಂಥ ನೆಲೆಯಲ್ಲಿ ದೇವರನ್ನು ಒಂದು ಪ್ರಾರ್ಥನೆ ಮಾಡಲಿಕ್ಕೆ 1 ನಿಮಿಷದ ಮೌನ ಪ್ರಾರ್ಥನೆ ನಾವೆಲ್ಲರೂ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡುವಂಥ ನಾನು
ಓಂ ಶಾಂತಿ ಶಾಂತಿ ಶಾಂತಿ. ಜೊತೆಗೆ ನಮಗೆ ಪ್ರೇರಣೆ ಆಗಿರುವಂಥದ್ದು ಆ ಒಂದು ಭಾಸ್ಕರ ಅಂದರೆ ಸೂರ್ಯನ ಆ ಒಂದು ರಥದ ಚಲನೆ ನಿತ್ಯ ನಿರಂತರ ಇರುವಂಥ ರೀತಿಯಲ್ಲಿ ಬ್ರಹ್ಮಶ್ರೀ ಬಿಲ್ವ ವೇದಿಕೆ ಕೂಡ ಕಳೆದ 21 ವರ್ಷಗಳಲ್ಲಿ ಪ್ರತಿಯೊಂದು ಚಟುವಟಿಕೆಗಳನ್ನು ಮಾಡಿಕೊಂಡು ನಿತ್ಯ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡುವಂಥ ನೆಲೆಯಲ್ಲಿ ನಾವು ಸಕ್ರಿಯವಾಗಿರುವಂಥ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಪಡ್ತಿದ್ದೇನೆ. 2001ನೇ ಇಸವಿಯಲ್ಲಿ ಆರಂಭವಾಗಿರ್ತಕ್ಕಂಥ ಈ ಒಂದು ಸಂಸ್ಥೆ ಕಳೆದ 1 ವರ್ಷ ನಮಗೆ ಕೊರೋನಾದ ಲಾಕ್ಡೌನ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನಾನುಕೂಲವಾಗಿತ್ತು. ಆ ಒಂದು ಸಮಯನ ಬಿಟ್ಟು ಕಳೆದ 21 ವರ್ಷಗಳಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸುಮಾರು 17 ಗ್ರಾಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಮಾಜದ ಕುಟುಂಬದ ಮಕ್ಕಳು ಆರ್ಥಿಕವಾಗಿರ್ತಕ್ಕಂಥ ಕಾರಣದಿಂದ ವಿದ್ಯೆಯಿಂದ ವಂಚಿತರಾಗಬಾರದೆನ್ನಂಥ ನೆಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅಷ್ಟರವರೆಗೆ ನಾವು ಈ ಭಾಗದಲ್ಲಿ ಉಚಿತ ಪುಸ್ತಕ ವಿತರಣೆ ಮಾತ್ರ ಮಾಡ್ತಿದ್ವಿ. ಆ ಒಂದು ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಶೈಕ್ಷಣಿಕ ದತ್ತು ಸ್ವೀಕಾರ ಮಾಡುವಂಥ ಒಂದು ಕಾರ್ಯಕ್ರಮದ ಪರಿಕಲ್ಪನೆಯನ್ನು ಇಟ್ಕೊಂಡು ಮಕ್ಕಳ 1 ವರ್ಷದ ಅವರ ಶೈಕ್ಷಣಿಕ ಅವಧಿಯಲ್ಲಿರ್ತಕ್ಕಂಥ ಅವರಿಗೆ ಬೇಕಾಗುವಂಥ ಪುಸ್ತಕ ಆಗಿರ್ಬೋದು, ಶಾಲಾ ಫೀಸ್, ಸ್ಟೇಷ್ನರಿ, ಬ್ಯಾಗ್, ಕೊಡೆ ಮತ್ತು ಅವರ ಶಾಲಾ ಫೀಸಿನ ಜೊತೆಗೆ ಅವರಿಗೆ ಬೇಕಾಗಿರುವಂಥ ಒಂದು ಬೇರೆ ಬೇರೆ ಪರಿಕರಗಳನ್ನು ತೆಗೆಯಲಿಕ್ಕೆ ಬೇಕಾದಂಥ ಒಂದು ಆರ್ಥಿಕ ಸಹಕಾರವನ್ನು ನೀಡುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ಬ್ರಹ್ಮಶ್ರೀ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ. ಈ ಒಂದು ವರ್ಷದ ಈ ಒಂದು ಕಾರ್ಯಕ್ರಮ ಬಹಳ ಒಂದು ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮ ನಾವು ಈ ಒಂದು ಗಟ್ಟಿ ಸಮಾಜ ಭವನದಲ್ಲಿ ನಾವು ಏರ್ಪಾಡು ಮಾಡಿದ್ದೇವೆ. ಬಹಳ ಒಂದು ಉತ್ಸಾಹದಿಂದ ಬಹಳಷ್ಟು ಸಂಖ್ಯೆಯಲ್ಲಿ ನಾವು ಇಲ್ಲಿನ ನಮ್ಮ ಸಮಾಜದ ಬಂಧುಗಳು ಆಗಮಿಸಿದ್ದಾರೆ. ಸಭಾ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತಿದ್ದೇವೆ. ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ನಮಗೆಲ್ಲರಿಗೂ ಕೂಡ ಚಿರಪರಿಚಿತರು, ದಕ್ಷಿಣ ಕನ್ನಡ, ಉಡುಪಿ ಈ ಒಂದು ಅವಿಭಜಿತ 2 ಜಿಲ್ಲೆಗಳಲ್ಲಿ ಕೂಡ ಬಿಲ್ಲವ ಸಮಾಜದ ಸಂಘಟನೆಗಳನ್ನು ಸಂಘಟಿಸಿ ಏಕೀಕರಣಗೊಳಿಸಿ ಆ ಮೂಲಕ ಸಮಾಜವನ್ನು ಸಂಘಟನಾತ್ಮಕವಾಗಿ ಬಲಪಡಿಸಲು ಸದಾ ಸಕ್ರಿಯವಾಗಿ ದುಡಿಯುವಂಥ ಅಖಿಲ ಭಾರತ ಬಿಲ್ಲವ ಯೂನಿಯನ್ನ ಅಧ್ಯಕ್ಷರು, ಹಾಗೆಯೇ ಬೇರೆ ಬೇರೆ ಇಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳು ಕೂಡ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವರು, ಹಾಗೆಯೇ ಇಲ್ಲಿ ನಮ್ಮ ಜಿಲ್ಲೆಯ ಒಂದು ಪ್ರಖ್ಯಾತ ಉದ್ಯಮ ಆಗಿರ್ತಕ್ಕಂಥ ಜ್ಯೋತಿ ಕನ್ಸ್ಟ್ರಕ್ಷನ್ನ ಮಾಲಕರು, ಹಾಗೆಯೇ ಕುದ್ರೋಳಿಯಲ್ಲಿರ್ತಕ್ಕಂಥ ನಾರಾಯಣಗುರು ವಿದ್ಯಾಸಂಸ್ಥೆಯ ಆಡಳಿತ ನಿರ್ದೇಶಕರು, ಅಲ್ಲದೆ ಹಲವಾರು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂಸ್ಥೆಗಳ ಮುಖಾಂತರವಾಗಿ ಲಕ್ಷಾಂತರ ಜನಗಳಿಗೆ ಅನ್ನದಾತರಾಗಿ ಹೊಂದಿಕೊಂಡು ಅವರ ಕುಟುಂಬವನ್ನು ಸಲಹುವಂಥ ಒಬ್ಬ ವ್ಯಕ್ತಿತ್ವದ ಶ್ರೀ ನವೀನ್ ಚಂದ್ರ ಡಿ ಸುವರ್ಣರವರು ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಗಾದಿಯನ್ನು ವಹಿಸಿದ್ದಾರೆ. ಇವರಿಗೆ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಿದ್ದೇನೆ. ಇವರಿಗೆ ನಮ್ಮ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಮುಂಡೋಳಿ ದಯವಿಟ್ಟು ವೇದಿಕೆ ಬಂದು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ನಮ್ಮ ವತಿಯಿಂದ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಹಾಗೆ ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವುದರ ಮೂಲಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸ್ತಕ್ಕಂಥವರು ನಮಗೆಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಎಲ್ಲರೂ ಕೂಡ ಚಿರಪರಿಚಿತರು. ಒಬ್ಬ ಸರಳ ಸಜ್ಜನಿಕೆಯ ರಾಜಕಾರಣಿ, ಕರ್ನಾಟಕ ಸರ್ಕಾರದ ಕಳೆದ ಒಂದು ಅವಧಿಯಲ್ಲಿ ಸಚಿವರಾಗಿದ್ದುಕೊಂಡು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಕಾರ್ಯವನ್ನು ಮಾಡಿರ್ತಕ್ಕಂಥವರು, ನಮಗೆಲ್ಲರಿಗೂ ಕೂಡ ಆದರಣೀಯರು. ನಮ್ಮ ಜಿಲ್ಲೆಯ ಒಬ್ಬ ಹೆಮ್ಮೆಯ ರಾಜಕಾರಣಿ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಕೂಡ ಬಹಳ ಖುಷಿ ಆಗ್ತಾ ಉಂಟು. ಅವರು ಬಹಳ ಒಂದು ಕೋಟದಂಥ ಆ ಒಂದು ದೂರದಿಂದ ಬೇರೆ ಅವರಿಗೆ ಕಾರ್ಯಕ್ರಮ ನಿಗದಿಯಾದಿದ್ದು ಕೂಡ ನಮ್ಮ ಮೇಲಿನ ಒಂದು ಪ್ರೀತಿಯಿಂದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಕಳೆದ ಹಲವು ಕಾರ್ಯಕ್ರಮಗಳು ಕೂಡ ನಮ್ಮ ಜೊತೆ ಇದ್ದು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹಾಗೆ ಮಾಜಿ ಸಚಿವರು ಆಗಿರ್ತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರಿಯವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದ್ದೇನೆ. ಅವರಿಗೆ ನಮ್ಮ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಕೋಶಾಧಿಕಾರಿ ಲಕ್ಷ್ಮಣ್ ಪೂಜಾರಿ ದಯವಿಟ್ಟು ವೇದಿಕೆ ಬಂದು ಶಾಲು ಮತ್ತು ಸ್ಮರಣಿಕೆ ನೀಡಿ ನಮ್ಮ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ.
ಆತ್ಮೀಯ ಬಂಧುಗಳೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ದತ್ತು ಸ್ವೀಕಾರದ ಆ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕಿತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಅವರು ಬೇರೆ ಬೇರೆ ಅವರ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಅನನುಕೂಲ ಆಗಿದೆ. ಅದರ ಜೊತೆಗೆ ನಮ್ಮ ಇವತ್ತು ಕಳೆದ ಒಂದು 6 ವರ್ಷದಿಂದ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ವತಿಯಿಂದ ನಾವು ಬ್ರಹ್ಮಶ್ರೀ ಸೇವಾ ರತ್ನ ಪ್ರಶಸ್ತಿಯನ್ನು ನಿರಂತರವಾಗಿ ನೀಡ್ಕೊಂಡು ಬಂದಿದ್ದೇವೆ. ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ, ಅದು ಶೈಕ್ಷಣಿಕ, ಕಲಾಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ಉದ್ಯಮ ಕ್ಷೇತ್ರ ಆಗಿರ್ಬೋದು, ಇಂಥವ ಬೇರೆ ಬೇರೆ ರಂಗಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡುವುದರ ಮೂಲಕವಾಗಿ ನಮ್ಮ ಸಮಾಜಕ್ಕೆ ಒಂದು ಹೆಮ್ಮೆಯನ್ನು, ಸಮಾಜಕ್ಕೆ ಒಂದು ಹಿರಿಮೆಯನ್ನು ತಂದಂಥ ಸಾಧಕರನ್ನು ಒಂದು ಬ್ರಹ್ಮಶ್ರೀ ಸೇವಾ ರತ್ನ ಪ್ರಶಸ್ತಿ ಕೊಡುವಂಥ ಒಂದು ನೆಲೆಯಲ್ಲಿ ಇವತ್ತಿನ ಈ ಒಂದು 2023ನೇ ಸಾಲಿನ ಬ್ರಹ್ಮಶ್ರೀ ಸೇವಾ ರತ್ನ ಪ್ರಶಸ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಆಗಮಿಸಿದಂಥವರು ನಮಗೆಲ್ಲರಿಗೂ ಕೂಡ ಆದರಣೀಯರು, ಹಾಗೆ ಓರ್ವ ಪ್ರಸಿದ್ಧ ಉದ್ಯಮಿಗಳು ಆಗಿರ್ತಕ್ಕಂಥವರು, ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥವರು, ಹಾಗೆ ನಮ್ಮ ಭಾರತ ಸರ್ಕಾರದ ಕಾರ್ಮಿಕ ವಿಮಾ ಆಯೋಗದ ಸದಸ್ಯರು, ಹಾಗೆ ಸಣ್ಣ ಕೈಗಾರಿಕಾ ರಾಷ್ಟ್ರೀಯ ಸಮಿತಿ ಭಾರತ ಸರ್ಕಾರ ಇದರ ಅಧ್ಯಕ್ಷರು ಆಗಿರ್ತಕ್ಕಂಥ ಸಮಾಜದೊಬ್ಬ ಹೆಮ್ಮೆಯ ಸುಪುತ್ರರಾಗಿರ್ತಕ್ಕಂಥ ಶ್ರೀಯುತ ಉದಯಚಂದ್ರ ಡಿ ಸುವರ್ಣರವರು ಅವರನ್ನು ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಮಾಡ್ತಿದ್ದೇನೆ. ಇವರಿಗೆ ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹರೀಶ್ ಅಮ್ಲಮಗರು ದಯವಿಟ್ಟು ವೇದಿಕೆ ಬಂದು ಶಾಲು ಹಾಗೂ ಸ್ಮರಣಿಕೆ ನೀಡಿ ನಮ್ಮ ವೇದಿಕೆ ವತಿಯಿಂದ ಸ್ವಾಗತವನ್ನು ಮಾಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮತ್ತು ಮುಖ್ಯ ಅತಿಥಿಯಾಗಿ ಮಂಗಳೂರಿನ ಸರ್ಕಾರಿ ಆಸ್ಪತ್ರೆಯ ಒಬ್ಬ ಪ್ರಮುಖ ವೈದ್ಯಾಧಿಕಾರಿ, ಮೂತ್ರಕೋಶ ತಜ್ಞರು ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಸದಾನಂದ ಪೂಜಾರಿ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವರಿಗೆ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ವತಿಯಿಂದ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ, ನಮ್ಮ ಸಂಸ್ಥೆಯ ಕ್ರೀಡಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜೇಶ್ ಕೆರಬೇಲ್ ದಯವಿಟ್ಟು ವೇದಿಕೆ ಬಂದು ಶಾಲು ಹಾಗೂ ಸ್ಮರಣಿಕೆ ನೀಡಿ ಅವರನ್ನು ಸ್ವಾಗತ ಮಾಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಅತಿಥಿಗಳು ನಮಗೆಲ್ಲರಿಗೂ ಕೂಡ ಈ ಭಾಗದಲ್ಲಿ ಚಿರಪರಿಚಿತರು, ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರು, ಹಾಗೆ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು. ಅದಕ್ಕಿಂತಲೂ ಹೆಚ್ಚಾಗಿ ಕಳೆದ ಒಂದು 2023ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ನಾಯಕರು, ಹಾಗೆ ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಗೌರವ ಸಲಹೆಗಾರರಾಗಿರ್ತಕ್ಕಂಥ ಸತೀಶ್ ಕುಂಪಲ್ರವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ, ದಯವಿಟ್ಟು ನಮ್ಮ ಸಂಸ್ಥೆಯ ಪದಾಧಿಕಾರಿಯಾಗಿರ್ತಕ್ಕಂಥ ಜಗದೀಶ್ ಕೆರಬೇಲ್ ವೇದಿಕೆ ಬಂದು ಶಾಲು ಹಾಗೂ ಸ್ಮರಣಿಕೆ ನೀಡಿ ಸ್ವಾಗತವನ್ನು ಮಾಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಸಭಾ ವೇದಿಕೆಯಲ್ಲಿ ನಮ್ಮ ಗೌರವ ಸಲಹೆಗಾರರು ಉಪಸ್ಥಿತಿದ್ದಾರೆ. ನಮ್ಮ ಶ್ರೀ ಉಮಾಮೇಶ್ವರಿ ದೇವಸ್ಥಾನ, ಉಮಾಪುರಿ ಕಾಪಿಕಾಡು ಇದರ ಅಧ್ಯಕ್ಷರು, ಕೊಡುಗೆ ದಾನಿಗಳು, ನಮಗೆಲ್ಲರಿಗೂ ಕೂಡ ಆದರಣೀಯರಾಗಿರ್ತಕ್ಕಂಥ ಶ್ರೀಯುತ AJ ಶೇಖರ್ ಅವರು, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಮಾಡ್ತಿದ್ದೇನೆ. ಇವರಿಗೆ ಮೋಹನ್ ಸಾಲ್ಯಾನ್ರವರು ದಯವಿಟ್ಟು ವೇದಿಕೆ ಬಂದು ಶಾಲು ನೀಡಿ ಸ್ವಾಗತಿಸಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ವೇದಿಕೆಯಲ್ಲಿ ಮತ್ತೋರ್ವ ನಮ್ಮ ಗೌರವ ಸಲಹೆಗಾರರು ಶ್ರೀ ಮಲ್ರಾಯ ಧೂಮಾವತಿ ಚಾರಿಟೇಬಲ್ ಟ್ರಸ್ಟ್ ಬೆಳ್ರಿಂಗೆ ಕಿನ್ಯ ಇದರ ಆಡಳಿತ ಮುಕ್ತೇಶ್ವರರು, ಧಾರ್ಮಿಕ ನಾಯಕರು ಆಗಿರ್ತಕ್ಕಂಥ ಬಾಬು ಶ್ರೀಸಾಸ್ನ ಕಿನ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿಂಥ ಸ್ವಾಗತವನ್ನು ಕೋರುತ್ತಾ, ಅವರಿಗೆ ಸಂಪತ್ ಕೊಕ್ಯಾನ್ ಬಂಡರಮಣ್ಣ ಇವರು ದಯವಿಟ್ಟು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ
ಇನ್ನೋರ್ವ ಗೌರವ ಸಲಹೆಗಾರರು ಶ್ರೀ ಉಮಾ ಮಹೇಶ್ವರಿ ದೇವಸ್ಥಾನ ಕಾಪಿಕಾಡ್ ಉಮಾಪುರಿ ಇದರ ಮುಕ್ತೇಶ್ವರರು ಹಾಗೆ ಆತ್ಮೀಯರಾಗಿರ್ತಕ್ಕಂಥ ದಿನೇಶ್ ಕೆ ಅತ್ತವರ್ ನಮ್ಮ ಜೊತೆ ಇದ್ದಾರೆ. ಇವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ರಾಜೀವ್ ಮಾಸ್ಟರ್ ದಯವಿಟ್ಟು ವೇದಿಕೆ ಬಂದು ಶಾಲಾಕಿ ಸ್ವಾಗತಿಸಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಗೌರವ ಸಲಹೆಗಾರರು ಹಾಗೆ ಧಾರ್ಮಿಕ ಸಾಮಾಜಿಕ ಮತ್ತು ರಾಜಕೀಯ ಮುಂದಾಳು ಆಗಿರ್ತಕ್ಕಂಥ ಹಾಗೆ ಗೆಜ್ಜೆಗಿರಿ ನಂದನ ಬಿತ್ತಲ್ ಟ್ರಸ್ಟಿನ ಮುಕ್ತೇಶ್ವರರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಉಚಿಲ ನಮ್ಮ ಜೊತೆ ಇದ್ದಾರೆ. ಇವರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಕೃಷ್ಣಪ್ಪ ಕಿಣ್ಯ ದಯವಿಟ್ಟು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತಿಸಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಹಾಗೆ ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯನ್ನು ಕಳೆದ 22 ವರ್ಷಗಳಿಂದ ನಿರಂತರವಾಗಿ ಸಂಘಟನೆ ಮಾಡಿಕೊಂಡು ಈ ಭಾಗದಲ್ಲಿ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯ ಚಿಲುಮೆಯಾಗಿ ನಮಗೆಲ್ಲರಿಗೂ ಪ್ರೇರಣಾದಾಯಿಯಾಗಿ ಕೆಲಸ ಕಾರ್ಯವನ್ನು ಮಾಡಿರ್ತಕ್ಕಂಥ ಒಬ್ಬ ಅವರಿಗೆ ಸುಮಾರು 65 ವರ್ಷ ಆದರೂ ಕೂಡ ಈಗಲೂ 35 ವರ್ಷದ ಒಬ್ಬ ನಮ್ಮ ತರುಣರ ರೀತಿಯಲ್ಲಿ ನಮ್ಮೆಲ್ಲರನ್ನು ಕೂಡ ಹುರಿದುಂಬಿಸುವ ಕೆಲಸವನ್ನು ಮಾಡಿಕೊಂಡು ಬಂದಿರತಕ್ಕಂಥ KT ಸುವರ್ಣರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ ದಯವಿಟ್ಟು ಸುಜಿತ್ ಮಾಡೋರು ಇವರು ವೇದಿಕೆ ಬಂದು ಅವರಿಗೆ ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕೆಂದು ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ಮತ್ತೋರ್ವ ನಮ್ಮ ಕಾರ್ಯಾಧ್ಯಕ್ಷರು ಈ ಒಂದು ಸಂಸ್ಥೆಯನ್ನು ನಮ್ಮ KT ಸುವರ್ಣರವರ ಜೊತೆಯಲ್ಲಿ ಇದ್ಕೊಂಡು ಅವರಿಗೆ ಹೆಗಲಿಗೆ ಹೆಗಲ ಇಟ್ಕೊಂಡು ಈ ಒಂದು ವೇದಿಕೆಯನ್ನು ನಮ್ಮೆಲ್ಲರನ್ನು ಕೂಡ ಒಟ್ಟಾಗಿ ನಡೆಸಿಕೊಂಡು ಹೋಗಿರ್ತಕ್ಕಂಥ ಸತೀಶ್ ಕರ್ಕೆರ ಅವರು ಯುವ ಉದ್ಯಮಿ ಯಶಸ್ವಿ ಯುವ ಉದ್ಯಮಿ ಆಗಿರ್ತಕ್ಕಂಥ ಸತೀಶ್ ಕರ್ಕೆರ ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಿದ್ದೇನೆ. ಇವರಿಗೆ ರಾಕೇಶ್ ಬೈಪಾಸ್ ದಯವಿಟ್ಟು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಈ ಒಂದು ಸಂಸ್ಥೆಯ ದತ್ತು ಸಂಚಾಲಕರಾಗಿದ್ದುಕೊಂಡು ಈ ಒಂದು ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಒಂದು ಸಮರ್ಥವಾಗಿ ನಡೆಸಿಕೊಂಡು ಹೋಗಿರ್ತಕ್ಕಂಥ ಆನಂದ್ ಕೇಸುಗಳು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಿದ್ದೇನೆ. ಇವರಿಗೆ ಪ್ರಸಾದ್ ಕೊಂಡಾಣ ದಯವಿಟ್ಟು ಇವರು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಪದಾಧಿಕಾರಿಗಳಿದ್ದಾರೆ. ಬಾಳೆಪುಣಿಯ ಅಧ್ಯಕ್ಷರಾಗಿರ್ತಾರೆ ಅರುಣಾಕ್ಷ ಇದ್ದಾರೆ. ಅದೇ ರೀತಿ ನಮ್ಮ ಬೇರೆ ಬೇರೆ ನಮ್ಮ ವೇದಿಕೆಯ ಪ್ರಮುಖರುಗಳು ಪದಾಧಿಕಾರಿಗಳು ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಚಂದವಾಗಿ ನಿರೂಪಣೆ ಮಾಡಿಕೊಂಡು ಬಂದಿರತಕ್ಕಂಥ ದಿನೇಶ್ ಸುವರ್ಣ ರಾಯ್ ಅವರಿಗೆ ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೆ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೆ ಕೂಡ ಸ್ವಾಗತವನ್ನು ಮಾಡುತ್ತಾ ಮತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಮುಖ್ಯವಾಗಿ ಇವತ್ತು ಬೆಳಿಗ್ಗೆ ಚಿತ್ರಕಲಾ ಸ್ಪರ್ಧೆ ಕೂಡ ನಾವು ನಡೆಸ್ತಿದ್ದೇವೆ. ಆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಕೂಡ ಸ್ಪರ್ಧಾಳುಗಳಿಗೆ ಆಗಮಿಸತಕ್ಕಂಥ ಸ್ಪರ್ಧಿಗಳಿಗೆ ಮತ್ತು ಅವರ ಹೆತ್ತವರಿಗೆ ಮತ್ತು ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಫಲಾನುಭವಿಗಳಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಹೆತ್ತವರಿಗೆ ಮತ್ತು ಅಭಿನಂದನೆ ಸ್ವೀಕಾರ ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಅವರ ಹೆತ್ತವರಿಗೆ ಎಲ್ಲರಿಗೂ ಕೂಡ ಒಟ್ಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೂಡಲ ಅರ್ಥಿಡೆ ಮೋಕೆಡೆ ಎದುಕು ನಂಚಿತನ ಕೂಟದ ಪ್ರಧಾನ ಕಾರ್ಯಂತರಿ ಜೀವನ್ ಕುಮಾರ್ ತೊಕ್ಕೊಟ್ಟು ಮೇರೆಗೆ ಮೋಕೆದ ಸೊಲ್ಮೇಲನ ಸಂದಾಯ ಮಲ್ತಂದು ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಕಲ್ನ ಉಪಸ್ಥಿತನ ಗೌರವಿಸ ಒಂದು ನಡತೆ ಬತ್ತ ಸಾಧಿನ ತಿರುಗದು ತೋಣು ನಾಂಡ 21 ವರ್ಷ ಮಗರದು ಪೋತಿನ ತೋಜಂಡು ಎರ್ತೆ ಜಪ್ಪಲು ಬೇನೆ ಬೇಸರೆ ಸುಖ ಕಷ್ಟ ಮಾತೆಲ್ನ ಪ್ರಸ್ತಾವನೆದ ಹೊರಟು ನಮ್ಮ ದುಂಬದೇ ಕಿಡಿದಿ ಪೆರು ಕೂಟದ ಅಧ್ಯಕ್ಷರು ಐನಂಚಿತನ ಗೌರವಾನ್ವಿತ KT ಸುವರ್ಣರೇ ಸೋಮನಾಥ ದೇವರನ್ನೇ ಅಂಚನೆ ನಮ್ಮ ಆರಾಧ ಗುರುಗಳ ನೆಂಚಿನ ನಾರಾಯಣ ಗುರುಗಳಿಗೆ ಪ್ರಾರ್ಥನೆ ಮಂತೊಂದು ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ 21ನೇ ವರ್ಷದ ಈ ದತ್ತು ಸ್ವೀಕಾರದ ಕಾರ್ಯಕ್ರಮ ವೇದಿಕೆಡಿತ್ತಿನ ಇಂಥ ಸಭಾ ಅಧ್ಯಕ್ಷರಾಯಿನ ಅಂಜನೆ ಅಖಿಲ ಭಾರತ ಬಿಲ್ಲವ ಸಂಘದ ಅಧ್ಯಕ್ಷರು ಅಂಜನೆ ಹಿಂದುಳಿದ ವರ್ಗನ ದೆತ್ತದ
ಮಿತ್ತು ಕೊಂದಡ ಸದಾ ಶ್ರಮ ಮಲ್ಪಣಂಚಿನ ಎನ್ನ ಆತ್ಮೀಯರು ಅಂಚಿನ ನವೀನ್ ಚಂದ್ರ ಸುವರ್ಣರೇ ಇನಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತದೆ ಇನ್ನಿತ ಆ ಬ್ರಹ್ಮಶ್ರೀ ಸೇವಾ ಪ್ರಶಸ್ತಿನ ಪ್ರದಾನ ಮಲ್ಪೆರೆ ಬತ್ತಿತ್ತನ ನಮ್ಮ ಮಾತೇರ್ನ ಇಡೀ ರಾಜ್ಯದ ಒಂಜಿ ಬೇತೆ ಬೇತೆ ಇನಿ ಖಾತೆನ ಮಂತ್ರಿ ಆದ ನಮ್ಮ ಭಾಗ ಮಾತೇರಲ್ಲ ಬೇತೆ ಬೇತೆ ರೀತಿ ನನಗೆ ಸಹಾಯ ಹೆಲ್ಪ್ ಮಲ್ತನಂಚಿನ ಎಂಗ್ಲ ಮಾತ ಆತ್ಮೀಯರಂಚಿನ ಕೋಟ ಶ್ರೀನಿವಾಸ ಪೂಜಾರಿಗಳೇ ಅಂಚನೆ ಇಂಥ ಬ್ರಹ್ಮಶ್ರೀ ಪ್ರಶಸ್ತಿನೇ ಸ್ವೀಕಾರ ಮಲ್ಪೇರ ಬತ್ತಿತ್ತು ನಂಚಿನ ಎಂಗ್ಲ ಆತ್ಮೀಯರಂಚಿನ ಉದಯ ಚಂದ್ರ ಸುವರ್ಣರೇ ಅಂಚನೆ ಎಂಗ್ಲ ವೆಳ್ನಾಕ್ ವಿಭಾಗದ ಡಾಕ್ಟರ್ ಐನಂಚಿನ ನಮ್ಮ ಮಾತ್ರೆಗಳ ಸಹಾಯ ಪಾಪದಗಳಿಗೆ ಹೆಲ್ಪ್ ಮಂತದ್ದು ಮಾತ್ರೆಗಳ ಸಹಾಯ ಮಲ್ತೊಂದು ಬತ್ತಂದು ಅಂಚಿನ ಡಾಕ್ಟರ್ ಸದಾನಂದ ಪೂಜಾರ್ಲೆ ಅಂಚನೆ ಎಂಗ್ಲ ವೇದಿಕೆಡೆ ಇನಿ ಎಂಗ್ಲ ಈ ಬ್ರಹ್ಮಸ್ಥಿರ ವೇದಿಕೆಯನ್ನು ಬೋಲಪೇರ ಆಧಾರ ಸ್ತಂಭವಾದಿತ್ತು ಅಂಚಿನ ಎ.ಜೆ. ಶೇಖರ್ರೆ ಅಂಚನೆ ಬಾಬು ಕಿನ್ಯ ಶಾಸ್ತ್ರವರೇ ಅಂಚನೆ ಚಂದ್ರಶೇಖರ್ ಉಚ್ಚಿಲ್ರೆ ದಿನೇಶ್ ಅತ್ತವರೇ ಅಂಚನೆ ಇನಿ ಎಂಕ್ಲ ಎನ್ನೊಟ್ಟಿಗೆ ಬೆರಿಸಾಯದ ಒಂದು ಕಾರ್ಯಾಧ್ಯಕ್ಷರಂಚಿನ ಸತೀಶ್ ಕರ್ಕೆರೆ ಅಂಚನೆ ಬುಕ್ಕೊಂಜಿ ಸತೀಶ್ ಎಂಕಲ ರಾಜಕೀಯ ಮುಂದಾಲ ಇಂಚಿನ ಸತೀಶ್ ಕುಂಪಲ್ರೆ ಅಂಚನೆ ಬೊಕ್ಕೊಂಜಿ ಎಂಕಲ ದತ್ತುದ ಸಂಚಾಲಕರ ಅಂಚಿನ ಆನಂದ ಮಾಸ್ಟೆ ಅಂಚನೆ ಎಂಕಲ ಪೂರ ಪದಾಧಿಕಾರಿಲೆ ಮೂಲು ಸೇರಿದಿತ್ತನ ಮಾತ ಜೋಕ್ಲ ಹಿರಿಯಕ್ಲೆ ಮಾತೆರ್ಲ ಅಂಚನೆ ಮಾಧ್ಯಮದಕ್ಲೆ ಎಂಗ್ಲ 2002ನೇ ಇಸ್ವಿಡು ನಿನ್ನೆ ಸ್ಥಾಪನೆ ಮಾಡ್ತದೆ ಸದಾ ನಲ್ಪೋಡ್ದು ಅಯ್ಯೋ ಜೋಕ್ಲೇನೆ ಪ್ರತಿ ವರ್ಷ ದತ್ತು ಸ್ವೀಕಾರ ಮಾಡ್ತಂದು ಸಾಧಾರಣ 17 ಗ್ರಾಮನು ಉಳ್ಳಾಲ ವಿಧಾನಸಭಾ ಕ್ಷೇತ್ರವನ್ನು ಸೀಮಿತ ಮಾಡ್ತದೆ ದತ್ತು ಸ್ವೀಕಾರ ಮಾಡ್ತಂದು ನಿರಂತರ ಬೈದ ಆ ಜೋಕ್ಲೆಗೆ ಸಾಲ ಫೀಸ್ ಕೊಡೆ ಅಗ್ಲಿಗೆ ಬೊಡೆನ ಡ್ರೆಸ್ ಅಗ್ಲ ಬ್ಯಾಗ್ ಪ್ರತಿಯೊಂಜಿಲ್ಲ ಕೊರೊಂದು ಪ್ರತಿ ಜೋಕ್ಲೆನ್ನ ಒರೆಸೋಡು 2 ಸರ್ತಿ ಎಂಗ್ಲ ಆನಂದ ಮಾಸ್ಟರ್ ಎಂಗ್ಲ ಆಫೀಸಿಗೆ ಎತ್ತದೆ ಅಕ್ಲ ಪ್ರತಿ ಪರಿಶೀಲನೆ ಅಕ್ಲ ಮಾರ್ಕ್ನ ಪರಿಶೀಲನೆ ಮಾಡ್ತದೆ ಪ್ರತಿಯೊಂಜಿ ನಿರಂತರ ಎಂಗಳು ಆ ಜೋಕ್ಲೆನ ವಿದ್ಯಾಭ್ಯಾಸದ ಕಡೆ ಗಮನ ಕೊರೊಂದು ಬೈದ ಅವತ್ತಂದೆ ಪ್ರತಿ ವರ್ಷ ಕೋಟಿ ಚೆನ್ನೈ ಕ್ರೀಡಾಕೂಟವನ್ನು ಮಲ್ತೊಂದು ಜೋಕ್ಲಿ ಮಾತೆರನ್ನ ಉಳ್ಳಾಲ ಭಾಗದ ಮಾತಾ ಬಿಲ್ಲವರನ್ನು ಸೇರಿಸೋದು ಆ ಕ್ರೀಡಾಕೂಟ ಮಲ್ತದೆ ಒಂಜಿ ಸಂಘಟನೆ ಮಲ್ತೊಂದು ಪ್ರತಿ ವರ್ಷ ಬೈದ ಅಂಚನೆ ಆಟಿಡ ಒಂಜಿ ದಿನ ಅವಳ ಕಾರ್ಯಕ್ರಮನ ಮಾತ ಇಲ್ಲಲ್ಲಕ್ಲನ್ನು ಪೊಂಜನಕ್ಲನ್ನು ಪೂರ ಸೇರ್ಸ ಒಂದು ಎಂಗಳು ಆ ಕಾರ್ಯಕ್ರಮನ ನಿರಂತರ ಮಲ್ತೊಂದು ಬೈದ ಅಂಚನೆ ನಿರಂತರ ಕೆಲವು ಆರೋಗ್ಯದ ವಿಷಯ ಅವಡು ಕೆಲವು ಇಲ್ಲು ಬೂರ್ನಕ್ಲಿಗೆ ಇಲ್ಲದ ಕಟ್ಟದ ಕೊರ್ಪುನ ಸಹಾಯ ಮಲ್ಪನ ಅವಡು ಪ್ರತಿ ಒಂಜಲ ನಿರಂತರವಾದ ಎಂಗಳು ಈ ಭಾಗಡು ಈ ಕೆಲಸನು ನಿರಂತರ ಮಲ್ತೊಂದು ಬರುಂದೊಲ್ಲ ಪಣದು ಇಂಕ ಪಣ್ಯರ ಬಾರಿ ಹೆಮ್ಮೆ ಒಂದಡು ಅಂಚನೆ ನಿಕ್ಲು ಪೂರ ಮಾತಾ ರೀತಿ ಇಲ್ಲ ಸಾಕಾರ ಮಾತೆಲ್ಲ ಕೊರೊಂದು ಬೈದಾರು ನನ್ನ ದೊಂಬುಗಲ ನಿಕ್ಲ ಸಾಕಾರವನ್ನು ಬಯಸೊಂದು ನಿನ್ನ ಯಶಸ್ವಿ ಮಲ್ಪೆರ ನಿಕ್ಲ ಸಾಕಾರನ್ನು ಕೇನೊಂದಲೆ ಜೈನ್ ಪುರ್ಲಕಂಠದಲ್ಲಿ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ರಿಜಿಸ್ಟರ್ಡ್ ಉಳ್ಳಾಲದ ಶೈಕ್ಷಣಿಕ ದತ್ತು ಸ್ವೀಕಾರ ಬ್ರಹ್ಮಶ್ರೀ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಾಧನೆದ ಸಾಧಕರಿಗೆ ತಮ್ಮನದ ಮಾನ್ಯಾದಿಗೆ ಇತ ಒಟ್ಟುಗು ಬರವು ಸರವಡು ಸಾಧನೆ ಮಲ್ತಿನಕ್ಲಿಗೆ ಪಣವುದ ಸಕಾಯ ಈ ಲೇಸದ ಉದೀಪನದ ಪೊರ್ತು ಕನ್ನಡ ಸಚಿವರು ಕೋಟ ಶ್ರೀನಿವಾಸ ಪೂಜಾರ್ಲು ಅಂಚನೆ ಮಾತ ಬಿನ್ನೆರ್ನ ಕೈ ಸೇರಿಕೆದ ಒಟ್ಟುಗು ಉದೀಪನ ನಿನ್ನೆ ಸಾಕ್ಷಿ ಆಪುಂದುಂಡು ರೋಗ ತಜ್ಞರು ತುಗಾರ್ತೆ ವೈದ್ಯರು ತಗೋ ಲೇಸಿಗೆ ರಡ್ಡ ಎಡ್ಡೆಪ್ಪದ ನುಡಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಇರ್ಬೋದು ಅಥವಾ ಜೀವನದಲ್ಲಿರ್ಬೋದು ಯೋಗ ಮತ್ತು ಯೋಗ್ಯತೆ ಅಂತ ಎಲ್ಲ ಯೋಗ್ಯತೆ ಇರುವವರಿಗೆ ಜೀವನದಲ್ಲಿ ಯಶಸ್ವಿ ಆಗಲಿಕ್ಕೆ ಯೋಗ ಇರುವುದಿಲ್ಲ. ಈ ಮಾತು ನಾನು ಯಾಕೆ ಹೇಳಿದ್ದೇನೆಂದರೆ ಎಲ್ಲ ಸಕ್ಸಸ್ ಆಗಿರುವವರು ಯೋಗ್ಯತೆಯುಳ್ಳವರಲ್ಲ, ಎಲ್ಲ ಯೋಗ್ಯತೆ ಇರುವವರು ಸಕ್ಸಸ್ ಆಗಿರುವುದಿಲ್ಲ. ಈ ಮಾತು ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ನಾನಿದು 4ನೇ ಸಲ ಈ ಕಾರ್ಯಕ್ರಮ ಬರೋದು.
ಈ ಸಲ ನನಗೆ ಕೆ ಟಿ ಸುವರ್ಣ ಅವರು ಫೋನ್ ಮಾಡಿ ಹೇಳಿದರು, ನಮಗೆ ಒಬ್ಬರು ಲೇಡಿ ಬೇಕು, ಮಹಿಳಾ ಗೆಸ್ಟ್ ಬೇಕು ಅಂತ. ನನ್ನ ಪತ್ನಿ ವೆಲ್ಲಕಲ್ಲಿ ಕಣ್ಣಿನ ತಜ್ಞೆ ಆಗಿರೋ ಕಾರಣ ಅವರ ಹೆಸರನ್ನು ಕೊಟ್ಟೆ ನಾನು. ಅದು ಹೆಸರು ಕೊಟ್ಟು 2 ದಿನದಲ್ಲಿ VIP ಡ್ಯೂಟಿ ಬಂತು. ಸಂಡೇ VIP ಡ್ಯೂಟಿಯನ್ನು ಯಾರೂ ಎಕ್ಸ್ಚೇಂಜ್ ಮಾಡೋದಿಲ್ಲ. ನಮ್ಮಲ್ಲಿ ಸುಮಾರು 25 ವೈದ್ಯರಿದ್ದರೂ ಕೂಡ ಸಂಡೇ VIP ಡ್ಯೂಟಿಗೆ ಅವರವರ ಕಾರ್ಯಕ್ರಮ ಇರ್ತದೆ. ಮತ್ತೆ ಸುವರ್ಣರು ಹೇಳಿದ್ರು ನೀವೇ ಬನ್ನಿ ಅಂತ. ಸೊ ಹಾಗಾಗಿ ನನಗೆ 4ನೇ ಸಲ ಕಾರ್ಯಕ್ರಮಕ್ಕೆ ಬರುವಂಥ ಯೋಗ ಬಂದಿದೆ. ಅದಕ್ಕಾಗಿ ನಿಮಗೆಲ್ಲರಿಗೂ ವಂದಿಸ್ತಾ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮ್ಮ ಭಾರತದ ಇತಿಹಾಸದಲ್ಲಿ, ಜಗತ್ತಿನ ಇತಿಹಾಸದಲ್ಲಿ ನಾರಾಯಣ ಗುರುವಂಥ ದಾರ್ಶನಿಕರು ಮತ್ತೊಬ್ಬರಿಲ್ಲ. ಅವರು ಯಾಕೆ ಯಾವುದೇ ಒಬ್ಬರು ಜಾಗೃತಿ ಮಾಡುವಾಗ, ಯಾರೇ ಒಬ್ಬರು ಬದಲಾವಣೆಯನ್ನು ತರುವಾಗ ಜನರಲ್ಲಿ ಒಂದು ಸಂಶಯ ಇರ್ತದಂತೆ. ಯಾರಾದರೂ ಒಬ್ಬ ಸಾರ್ವಜನಿಕ ಸೇವೆ ಮಾಡ್ತಾನೆ ಅಂದರೆ ಅವ್ರದ್ದು ಯಾವುದೋ ಒಂದು ಉದ್ದೇಶ ಇದೆ ಅಂತ. ಆದರೆ ಯಾವುದೇ ಸಂಶಯಕ್ಕೆ ಎಡೆ ಮಾಡದೆ ನಿಜವಾದ ಒಂದು ದೈವೀ ಸ್ವರೂಪವಾದಂತಹ ಸುಧಾರಣೆಯನ್ನು ಮಾಡಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಈ ಸುಧಾರಣೆಗೂ ಬದಲಾವಣೆಗೂ ವ್ಯತ್ಯಾಸ ಇದೆ. ಬದಲಾವಣೆ ಆಗಬೇಕಾದ್ರೆ ಕ್ರಾಂತಿ ಆಗಬೇಕು, ಸಿಟ್ಟಿರ್ತದೆ. ನೀವು ನೋಡಿರ್ಬೋದು, ಜರ್ಮನ್ ಅಥವಾ ಯುರೋಪಿಯನ್ ಅಥವಾ ರಷ್ಯಾದಲ್ಲಿ ಕ್ರಾಂತಿ ಆದಾಗ ಅಲ್ಲಿ ರಕ್ತ ಕ್ರಾಂತಿಯಾಗಿತ್ತು ಬದಲಾವಣೆಗೋಸ್ಕರ. ಆದರೆ ನಾರಾಯಣ ಗುರುಗಳ ಬದಲಾವಣೆ ಏನಿದೆ ಅದು ಬದಲಾವಣೆ ಅಲ್ಲ, ಅದು ಸುಧಾರಣೆ. ಯಾವುದೇ ಶ್ರೇಣೀಕೃತ ವ್ಯವಸ್ಥೆಯ ವಿರುದ್ಧ, ಅವರ ವಿರುದ್ಧ ಮಾತಾಡದೆ ಅವರೊಟ್ಟಿಗೆ ಇದ್ದು, ಸಮಾಜದ ಒಟ್ಟಿಗೆ ಇದ್ದು ಸಾತ್ವಿಕ ಸಿಟ್ಟನ್ನು ಸುಧಾರಣೆಯ ಮೂಲಕ ತೋರಿಸಿಕೊಟ್ಟವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರ ಬದಲಾವಣೆಗಳನ್ನು ನಾವು ನೋಡೋದಾದರೆ ಕಾಲೋಚಿತ ಮತ್ತು ಕಾಲಾತೀತ ಅಂತೇಳಿ ಆ ಕಾಲಕ್ಕೆ ತಕ್ಕುದಾದಂತಹ ಒಂದು ಸುಧಾರಣೆಯನ್ನು ಅವರು ತಂದರು. ಸಮಾಜ ಮುಂದುವರಿಬೇಕಾದರೆ ಶಿಕ್ಷಣದ ಅಗತ್ಯವನ್ನು ಅವನು ಒತ್ತಿ ಹೇಳಿದಂಥ ಪ್ರಥಮ ನಮ್ಮ ದೇಶದ ದಾರ್ಶನಿಕ ಇದ್ದರೆ ಅದು ನಾರಾಯಣ ಗುರುಗಳು. ನೀವು ನೋಡಿ, ಇವತ್ತು ನಮ್ಮ ಸಮಾಜ ಅಥವಾ ಯಾವುದೇ ಹಿಂದುಳಿದ ಸಮಾಜ ಶಿಕ್ಷಣದಿಂದಾಗಿ ಒಂದು ಗಟ್ಟಿ ನೆಲೆಯನ್ನು ಕಂಡುಕೊಂಡಿದೆ ಅಂತಾದರೆ ಅದು ಸುಮಾರು 150 ವರ್ಷಗಳ ಹಿಂದೆ ನಾರಾಯಣ ಗುರುಗಳು ಕಂಡಂಥ ಒಂದು ಕನಸು. ಅವರು ಹೇಳಿದರು, ಯಾವುದೇ ಸರ್ಕಾರ ಬರಲಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಪ್ರಥಮ ಆದ್ಯತೆ ಕೊಡಬೇಕು ಅಂತ. ಅದು ಇವತ್ತಿಗೂ ಅದು ಪ್ರಸ್ತುತ ಇದೆ. ಏನಾಗ್ತದೆ, ಶಿಕ್ಷಣದಿಂದ ಒಬ್ಬ ಜೀವನ ಅರಳಿದರೆ ಆರೋಗ್ಯದಿಂದ ಜೀವನ ಉಳಿತದೆ. ಸೊ ಹಾಗಾಗಿ ಈ 2 ವಿಭಾಗಗಳಿಗೆ ಬಹಳಷ್ಟು ಒತ್ತನ್ನು ಕೊಟ್ಟಂತಹ ನಾರಾಯಣ ಗುರುಗಳು. ಮತ್ತೊಂದು ಕಡೆ ಅವರು ಸಾಮಾಜಿಕ ನ್ಯಾಯದ ಕಡೆ ಕೂಡ ಆಗಿನ ಕಾಲದಲ್ಲಿ ತ್ರಿವಾಂಕೂರಿನ ರಾಜನಿಗೆ ಒಂದು ಲೆಟ್ರನ್ನು ಬರೆದಿದ್ರಂತೆ. ಹಿಂದುಳಿದ ವರ್ಗದವರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತೇಳಿ. ಅವರಾದರ ಸತ್ತ ನಂತರ ಸುಮಾರು 5 ವರ್ಷಗಳ ನಂತರ ತಿರುವಾಂಕೂರಿನ ರಾಜ ಆ ಹಿಂದುಳಿದ ವರ್ಗಕ್ಕೆ ರಾಜಕೀಯ ಪ್ರಾಧಾನ್ಯತೆಯನ್ನು ಕೊಡುವುದಕ್ಕೆ ಕೂಡ ಆದ್ಯತೆಯನ್ನು ಕೊಡ್ತಾರೆ. ಹಾಗಾಗಿ ನಾರಾಯಣ ಗುರುಗಳು ಎಲ್ಲ ಒಂದು ಸಮಾಜದ ಎಲ್ಲ ವಿಭಾಗಗಳಲ್ಲಿ, ಅದು ಬಿಸ್ನೆಸ್ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಸಾಮಾಜಿಕ ಬದಲಾವಣೆ ಇರ್ಬೋದು, ಎಲ್ಲ ಕಡೆ ಅವರು ತಮ್ಮ ಅದ್ಭುತ ಒಂದು ಆಧ್ಯಾತ್ಮಿಕ ಶಕ್ತಿಯಿಂದ ಅದು ಬದಲಾವಣೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ನಮ್ಮದು ನ್ಯೂ ಎಜುಕೇಷನ್ ಸಿಸ್ಟಮ್ ಅಂತ ಏನು ಕರಿತೀವಿ, ಅದನ್ನು ಆವಾಗ ನಾರಾಯಣ ಗುರುಗಳು ಪ್ರತಿಪಾದಿಸಿದರು. ತ್ರಿಭಾಷಾ ಪದ್ಧತಿ ಅಂತೇಳಿ. ತ್ರಿಭಾಷಾ ಪದ್ಧತಿ ಅಂದರೆ ಮಾತೃಭಾಷೆ ಇಂಗ್ಲೀಷ್, ಹಿಂದಿ, ಇದನ್ನು ನಾವು ಎಜುಕೇಷನ್ ಸಿಸ್ಟಮಲ್ಲಿ ಅಳವಡಿಸಬೇಕು ಅಂತ ಹೇಳುವಂಥ ವಿಷಯವನ್ನು ಆವತ್ತು ಅವರು ಹೇಳಿದರು. ಅದನ್ನೇ ಇವತ್ತು ನಮ್ಮ ಏನು ನ್ಯೂ ಎಜುಕೇಷನ್ ಪಾಲಿಸಿ ಇದೆ ಅದರಲ್ಲಿ ತರುವಂಥ ಪ್ರಯತ್ನಗಳು ನಡೀತಾ ಇವೆ. ಸೊ ಹಾಗಾಗಿ ಇವತ್ತು ಮಹಾತ್ಮ ಗಾಂಧೀಜಿಯ ದಿನಾಚರಣೆಯನ್ನು ಮಾಡ್ತೇವೆ. ಮಹಾತ್ಮ ಗಾಂಧೀಜಿಯ ತತ್ವವನ್ನು, ಆದರ್ಶವನ್ನು ಮರೆಯುವಂಥ ಕಾಲಘಟ್ಟ ಇದು. ವಿವೇಕಾನಂದರ ದಿನಾಚರಣೆಯನ್ನು ಮಾಡ್ತೇವೆ, ಅವರ ಮಹತ್ವವನ್ನು ಮರೀತೇವೆ. ಅದೇ ರೀತಿಯಾಗಿ ನಾವು ನಾರಾಯಣ ಗುರುಗಳ ಒಂದು ಆಚರಣೆ ಮಾಡೋದಂದರೆ ಅದೊಂದು ಒಳ್ಳೆಯ ಕೆಲಸ ಮಾಡೋದರ ಮೂಲಕ ಇವತ್ತು ಕೆ ಟಿ ಸುವರ್ಣರು ಅಥವಾ ಅವರ ತಂಡ ಏನಿದೆ ಕಳೆದ 22 ವರ್ಷಗಳಿಂದ ಮಕ್ಕಳನ್ನು ದತ್ತು ತಗೊಳ್ಳುವಂಥದ್ದು. ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ, ಯಾರು ಸಮಾಜದಿಂದ ವಿದ್ಯಾರ್ಥಿ ವೇತನ ಪಡೀತಾರೋ ಅವರು ವಿದ್ಯಾರ್ಥಿ ವೇತನವನ್ನು ಪಡೆದು ಅವರ ಕರ್ತವ್ಯಕ್ಕೆ ಹೋದ ನಂತರ ಸಮಾಜವನ್ನು ಅಥವಾ ಉಳ್ಳಾಲವನ್ನು ಕೆ ಟಿ ಸುವರ್ಣರನ್ನು ಅಥವಾ ಅವರ ತಂಡವನ್ನು ಮರೆಯಬಾರ್ದು. ಅವರವರ ಕೆಲಸಕ್ಕೆ ಸೇರಿದ ನಂತರ ಇಂಥ ಕಾರ್ಯಕ್ರಮಗಳಿಗೆ ಬಂದು
ಸೇರುವುದು ಕೂಡ ಒಂದು ಸಮಾಜದ ಅಭಿವೃದ್ಧಿಯ ಒಂದು ಸಂಕೇತ ಅದು. ನಾನು ಎಲ್ಲ ಕಡೆ ಹೋದಾಗ ಆರೋಗ್ಯದ ಬಗ್ಗೆ, ನನ್ನನ್ನು ಕರೆದಿರೋದು ನಾರಾಯಣ ಗುರುಗಳ ಬಗ್ಗೆ ಮಾತಾಡಲಿಕ್ಕೆ ಅನೇಕ ವ್ಯಕ್ತಿಗಳಿದ್ದಾರೆ. ಆರೋಗ್ಯದ ಬಗ್ಗೆ ಮಾತಾಡುವಂಥ ವಿಷಯವನ್ನು ಕೂಡ ನಾನು ಆರೋಗ್ಯದ ಬಗ್ಗೆ ಪ್ರಸ್ತಾಪ ಮಾಡಿಯೇ ಮಾಡ್ತೇನೆ. ಇತ್ತೀಚೆಗೆ ನಮ್ಮಲ್ಲಿ ನಮ್ಮ ಬೆಳ್ತಂಗಡಿ ನನ್ನ ಊರು ಬೆಳ್ತಂಗಡಿ, ಹಾಗಾಗಿ ಬೆಳ್ತಂಗಡಿ ತಾಲೂಕಿನ ಒಂದು 21 ವರ್ಷದ ಹುಡುಗನಿಗೆ ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿ ವೆಲ್ಲಾಕಿಗೆ ಬಂದಿತ್ತು. ನೀವು ನೋಡಿ, ಕೊರೋನಾದಿಂದ ಸಾವು, ಕ್ಯಾನ್ಸರಿಂದ ಸಾವಿಗಿಂತ ಜಾಸ್ತಿ ಸಾವುಗಳು ಇವತ್ತು ಆಕ್ಸಿಡೆಂಟಿಂದ ಆಗ್ತದೆ. ಅವನ ಮನೆಯವರು ಹೇಳಿದರು, ಬೈಕ್ ತಗೊಳ್ಳಿಕ್ಕೆ ಹೋಗುವಾಗ ಹೇಳಿದಂತೆ 120ರಲ್ಲಿ ಹೋದರೂ ಗೊತ್ತಾಗೋದಿಲ್ಲ ಅಂತ. ಅದಕ್ಕೆ ಪಕ್ಕದವರೊಬ್ಬರು ಕೇಳಿದ್ರಂತೆ ಬೈಕ್ ಓನರ್ ಹತ್ರ, ಯಾವಾಗ ಗೊತ್ತಾಗ್ತದೆ ಅಂತ. ಆಗ ಹೇಳಿದ್ರಂತೆ, ಬಿದ್ದಾಗ ಗೊತ್ತಾಗ್ತದೆ ಅಂತ. ನೀವು ಕಾರ್ ಇರ್ಬೋದು, AC ಗ್ಲಾಸ್ ಹಾಕ್ಕೊಂಡು 150ರಲ್ಲಿ ಹೋದರೂ ಗೊತ್ತಾಗೋದಿಲ್ಲ, ಯಾವಾಗ ಗೊತ್ತಾಗ್ತದೆ ಅಂತೆ. ಮೊನ್ನೆ ಒಂದು ಇನೋವಾ ಆಕ್ಸಿಡೆಂಟ್ ಆಯಿತು ನೋಡಿ, 13ರಲ್ಲಿ 10 ಜನ ಸತ್ತೋದ್ರು. ಹಾಗಾಗಿ ಅದರ ಇಂಪ್ಯಾಕ್ಟ್ ಗೊತ್ತಾಗೋದು ಏನಾದರೂ ತಪ್ಪಿದಾಗ, ಆಕ್ಸಿಡೆಂಟ್ ಆದಾಗ. ಹಾಗಾಗಿ ಈ ಹುಡುಗನ ಬಗ್ಗೆ ಹೇಳ್ತೇನೆ. 21 ವರ್ಷದ ಹುಡುಗ 120 ಕಿಲೋಮೀಟರ್ ದೂರದಲ್ಲಿ ಹೆಲ್ಮೆಟ್ ಹಾಕದೆ, ಆಗ ತಾನೇ ಮಳೆ ಬಂದಿತ್ತು, ಅದರಲ್ಲಿ ಹೋಗಿದ್ದಾನೆ, ಸಡನ್ ಬ್ರೇಕ್ ಹಾಕಿದ್ದಾನೆ, ಸಿವಿಯರ್ ಹೆಡ್ ಇಂಜುರಿ ಆಗಿದೆ. ನಾವು CT ಸ್ಕ್ಯಾನ್ ನೋಡಿದಾಗ ಇಡೀ ಬ್ರೈನಲ್ಲಿ ಅಲ್ಲಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ಬದುಕಿಸುವಂಥ ಸಾಧ್ಯತೆ ಒಂದು ಸ್ವಲ್ಪನೂ ಇಲ್ಲ. ಹಾಗಾಗಿ ನಾವು ರಸ್ತೆಯಲ್ಲಿ ಹೋಗುವಾಗ ವಿದ್ಯಾರ್ಥಿಗಳಾಗಲಿ ಅಥವಾ ಕಲಿತು ಇಮಿಡಿಯೇಟಾಗಿ ಸಂಬಳ ಬಂದಾಗ ಬೈಕ್ ತಗೊಳ್ಳುವವರು ಸ್ವಲ್ಪ ಆಲೋಚನೆ ಮಾಡಿ. ಯಾಕೆಂದರೆ ನಾವು ಕಾರಲ್ಲಿ ಹೋಗುವಾಗ ಬೈಕಿನವರು ಹೇಗೆ ಹೋಗ್ತಾರೆ ಅಂದರೆ ನಾವು ಹೆದರ್ತೇವೆ, ಅವನು ಹೆದರುವುದಿಲ್ಲ. ಆ ಮಧ್ಯೆ ಬಸ್ ಮತ್ತು ಕಾರಿನ ಮಧ್ಯೆ ಹೀಗೆ ಸಿಳ್ಕೊಂಡ್ಕೊಂಡು ಎಷ್ಟು ಸ್ಪೀಡ್ ಹೋಗ್ತದೆ ಅಷ್ಟು ಸ್ಪೀಡ್ ಹೋಗುವಂಥ ಒಂದು, ನಾವು ಬೇರೆ ರೋಗಗಳ ಬಗ್ಗೆ ಹೇಳ್ತೇವೆ, ಆದರೆ ಆಕ್ಸಿಡೆಂಟಲ್ಲಿ ಸಣ್ಣ ಪ್ರಾಯದಲ್ಲಿ ಸಾವಾಗುವಂಥ ಅನೇಕ ಪ್ರಕರಣಗಳನ್ನು ನಾವು ನೋಡ್ತೇವೆ. ಅವರ ಪೇರೆಂಟ್ಸ್ಗಳು ಬಂದು ನಮ್ಮಲ್ಲಿ ಅಳ್ತಾರೆ, ನಾವೇನು ಮಾಡುವಂಥ ಪರಿಸ್ಥಿತಿಯಲ್ಲಿರುವ, ಯಾಕೆಂದರೆ ಅಷ್ಟು ಇಂಪ್ಯಾಕ್ಟ್ ಆಗಿರ್ತದೆ. ಇನ್ನೊಂದು, ಇತ್ತೀಚೆಗೆ ನಾನು ಕಳೆದ 1 ತಿಂಗಳಲ್ಲಿ 30ರಿಂದ 33 ವರ್ಷದ 3 ಜನ ಕ್ಯಾನ್ಸರ್ ರೋಗವನ್ನು ನಾನು ಪತ್ತೆ ಮಾಡಿದ್ದೇನೆ ನನ್ನ ವಿಭಾಗದಲ್ಲಿ. ಮೂತ್ರಕೋಶದಲ್ಲಿ ಗಡ್ಡೆಯಾಗಿರುವಂಥದ್ದು 33 ವರ್ಷಕ್ಕೆ. ಮುಂಚೆಲ್ಲ ಯಾರಾದರೂ ಕ್ಯಾನ್ಸರ್ ಅಂತ ಹೇಳಿದರೆ ಅದು 60 ವರ್ಷ ದಾಟಿದವರಿಗೆ, ಸ್ಮೋಕ್ ಮಾಡಿದವರಿಗೆ, ಕುಡಿದವರಿಗೆ ಅಂತ ಇತ್ತು. ಇವತ್ತು 33 ವರ್ಷದ, ಈಗ ತಾನೇ ಮೊನ್ನೆ ಒಬ್ಬ ನನ್ನ ಹತ್ರ ಬಂದವನು 1 ವರ್ಷ ಮದುವೆ ಆಗಿ 1 ವರ್ಷ ಆಗಿದೆ, ಅವನಿಗೆ ಮೂತ್ರಕೋಶದಲ್ಲಿ ಗಡ್ಡೆ, ಕ್ಯಾನ್ಸರ್ ಅಂತ ಪ್ರೂವ್ ಕೂಡ ಆಗಿದೆ. ಆಪರೇಷನ್ ಮಾಡಿ ಪರೀಕ್ಷೆ ಮಾಡಿದ ಕ್ಯಾನ್ಸರ್ ಪ್ರೂವ್ ಆಗಿದೆ. ಯಾಕೆ ಹೀಗಾಗ್ತಾ ಇದೆ ಅಂತ, ಯಾಕೆಂತ ಹೇಳಿದರೆ ನಮಗೆ ಮನೆಯಲ್ಲಿ ಮಾಡಿದಂತಹ, ಮನೆಯಲ್ಲೇ ತಯಾರಿಸಿದಂತಹ ಆಹಾರಗಳ ಮೇಲೆ ಯಾವುದೇ ಆಸಕ್ತಿ ಇಲ್ಲ. ಹೋಗಿ ಟೇಸ್ಟ್ ಇದೆ ಅಂಥೇಳಿ ಟೇಸ್ಟ್ ಪೌಡರ್ ಹಾಕಿರುವಂಥದ್ದು ಅಥವಾ ಇನ್ಯಾವುದೋ ಕೆಮಿಕಲ್ ಸೇರಿಸಿರುವಂಥ ಬೇರೆ ಬೇರೆ ರೀತಿಯ ಕಳಪೆ ಎಣ್ಣೆಯನ್ನು ಉಪಯೋಗಿಸಿದಂಥ ಎಣ್ಣೆಯನ್ನೇ ಉಪಯೋಗಿಸುವಂತಹ ಹೋಟ್ಲಲ್ಲಿ ಹೋಗಿ ತಿನ್ನುವಂಥ ಅಭ್ಯಾಸವನ್ನು ಮಾಡಿಕೊಂಡ ಕಾರಣ, ಜೊತೆಗೆ ವಾತಾವರಣದಲ್ಲಿ ತುಂಬ ಬೇಸರ ಆಗ್ತದೆ. ನಗರದಲ್ಲಿ 22% ಮರ ಇರಬೇಕಂತ ಹೇಳ್ತಾರೆ. ಒಂದು ಬುಲ್ಡೇಸರ್ ಬರ್ತದೆ, ನಮ್ಮ ಮನೆ ಹತ್ತಿರ ನೋಡ್ತಾ ಇದ್ದೇವೆ, ಒಂದೇ ಒಂದು ಮರವನ್ನು ಉಳಿಸದೆ ಅಲ್ಲಿ ದೊಡ್ಡ ಫ್ಲ್ಯಾಟ್ ಬರ್ತದೆ. ಮತ್ತು ನೀರು ಬಂದಾಗ, ಮಳೆ ಬಂದಾಗ ಮಾತ್ರ, ಅಲ್ಲಿ ಬ್ಲಾಕ್ ಆದಾಗ ಮಾತ್ರ ಎಲ್ಲರಿಗೆ ಅರಿವಾಗ್ತದೆ ನಾವು ತಪ್ಪು ಮಾಡಿದ್ದೇವೆ ಅಂತ. ಹಾಗಾಗಿ ಈ ಪರಿಸರವನ್ನು ಉಳಿಸುವಂಥದ್ದು, ಮುಂದೊಂದು ದಿನ ನೀವು ಗ್ಯಾಸ್ ಸಿಲಿಂಡರ್, ಆಕ್ಸಿಜನ್ ಸಿಲಿಂಡರನ್ನು ಹಿಡ್ಕೊಂಡು ತಿರುಗುವಂಥ ದಿನ ಬರಬಾರ್ದು. ನಿಮ್ಮ ಮನೆಯ ಹತ್ತಿರ ಒಳ್ಳೊಳ್ಳೆ ಮರಗಳನ್ನು, ಅಶ್ವತ್ಥ ಮರ ಇರ್ಬೋದು, ಒಂದು ಅಶ್ವತ್ಥ ಮರಕ್ಕೆ, ದೇವಸ್ಥಾನದಲ್ಲಿ ಹತ್ತಿರ ಇರುವಂಥ ಅಶ್ವತ್ಥ ಮರಕ್ಕೆ ಟನ್ ಗಟ್ಟಲೆ ಕಾರ್ಬನ್ ಡೈಆಕ್ಸೈಡನ್ನು ಅದನ್ನು ಆಕ್ಸಿಜನ್ ಆಗಿ ಪರಿವರ್ತನೆ ಮಾಡುವಂತಹ ಮತ್ತು ಓಝೋನ್ ಅಂತ ಆಕ್ಸಿಜನ್ನ ಪರಿಸರಕ್ಕೆ ಕೊಡುವಂತಹ ಒಂದು ಸಾಮರ್ಥ್ಯ ಅಶ್ವತ್ಥ ಮರಕ್ಕೆ ಇರುತ್ತದೆ. ಹಾಗಾಗಿ ನಿಮ್ಮ ಮನೆಯ ಹತ್ತಿರ ಇರುವಂಥ ಪರಿಸರವನ್ನು ಕೂಡ, ಯಾಕೆಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕ್ಯಾನ್ಸರಿಗೆ ನೀವು ಸ್ಮೋಕ್ ಮಾಡಬೇಕಾಗಿಲ್ಲ. ಹಂಪನಕಟ್ಟೆಯಲ್ಲಿ ಎಲ್ಲಾದರೂ ನೀವು ಟ್ರಾಫಿಕಲ್ಲಿ ನಿಂತರೆ ಇಟ್ ಈಸ್ ಈಕ್ವಲೆಂಟ್ ಟು 20 ಸಿಗರೇಟ್ ಸೇದಿದಷ್ಟು ಪೊಲ್ಯೂಷನ್ ನಿಮ್ಮ ಶರೀರವನ್ನು ಸೇರ್ತದೆ. ಯಾಕೆಂದರೆ ಈ ಕ್ಯಾನ್ಸರ್ಗಳಿಗೆ ಸ್ಮೋಕಿಂಗ್ ಕೂಡ ಒಂದು ಕಾರಣ, ಬಟ್ ಅದು ಪ್ಯಾಸಿವ್ ಸ್ಮೋಕಿಂಗ್ ಅಂದರೆ ವಾತಾವರಣದಲ್ಲಿರುವಂಥ ಕೆಮಿಕಲ್ ಶರೀರಕ್ಕೆ ಸೇರಿದಾಗಲೂ ಕೂಡ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗ್ಬೋದು ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಇವತ್ತು ಪಡೆದಂಥ ಪ್ರಯೋಜನವನ್ನು ಪಡೆದು ಒಂದು ಸಮಾಜ ಸುದೃಢವಾಗಿ ಬೆಳೀಬೇಕಾದ್ರೆ ನಾವು ಅನೇಕ ಉತ್ತಮ ಸಮಾಜದವರನ್ನು ನೋಡ್ತೇವೆ. ಅವರ ಸಮಾಜಕ್ಕೆ ಆಸ್ತಿ ಅಂತ ಹೇಳಿದರೆ ಅವರಲ್ಲಿ ಕಲಿತಿರುವಂತಹ ವ್ಯಕ್ತಿಗಳು, ಅವರು ಮಾಡಿರುವಂಥ ಸಾಧನೆಗಳೇ ಆ ಸಮಾಜಕ್ಕೆ ಆಸ್ತಿ. ಹಾಗಾಗಿ ಹಿಂದುಳಿದ ವರ್ಗದ ಸಮಾಜದಲ್ಲೂ ಕೂಡ ನೀವೆಲ್ಲರೂ
ಕಲಿತು ಉತ್ತಮ ಸ್ಥಾನವನ್ನು ಪಡೆದು ಸಮಾಜಕ್ಕೆ ಆಸ್ತಿ ಆಗಬೇಕಂತ ಕಳಕಳಿಯಿಂದ ವಿನಂತಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಪಡೆದ ಭಿನ್ನ ಮನೆ ಟಿಪ್ಪು ಚಿತ್ತಿನ ಸಣ್ಣ ಕೈಗಾರಿಕಾ ರಾಷ್ಟ್ರೀಯ ಸಮಿತಿ ಭಾರತ ಸರ್ಕಾರದ ಗುರಿಕಾರಲು ಕಾರ್ಮಿಕ ವಿಮಾ ಆಯೋಗದ ಸದಸ್ಯರು ಗೌರವಾನ್ವಿತ ಉದಯ ಚಂದ್ರ ಡಿ ಸುವರ್ಣರು ಈ ಪೊರ್ತುಗು ತಮ್ಮನದ ಮನೆಟ ತಮ್ಮನದ ಅಣ್ಣೆಯಾದ ತಮ್ಮನದ ಭಿನ್ನೆಯಾದ ಪ್ರಶಸ್ತಿನಿಂದ ತಂಡ ಓಲಗಾವಡೊಂದು ಭಿನ್ನ ಮಲ್ತೊಂದಲೆ ಈ ಪೊರ್ತುಗು ಪ್ರಶಸ್ತಿ ಪತ್ರದ ವಾಚನ ಮಲ್ಪಡು ಪಣದು ಸತೀಶ್ ಕರ್ಕೇರ್ರಡ ಕಾರ್ಯಾಧ್ಯಕ್ಷರಡ ಭಿನ್ನ ಮಲ್ತೊಂದಲೆ. ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಉಲ್ಲಾಲ ತೊಕ್ಕೋಟು ಯಶಸ್ವಿ ಉದ್ಯಮಿ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರದ ಸಾಧಕ ಶ್ರೀ ಉದಯಚಂದ್ರ ಡಿ ಸುವರ್ಣ ಇವರಿಗೆ ಸಮರ್ಪಿಸಿದ ಬ್ರಹ್ಮಶ್ರೀ ಸೇವಾ ರತ್ನ ಪ್ರಶಸ್ತಿ 2023 ಅಚಲವಾದ ಇಚ್ಛಾಶಕ್ತಿ, ದೃಢವಾದ ನಿಲುವು, ಸತತವಾದ ಸಾಧನೆ ಹಾಗೂ ಅತ್ಯಂತವಾದ ಶ್ರದ್ಧೆಯ ಫಲಶ್ರುತಿಯಾಗಿ ಉದ್ಯಮ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮಾಡಿದ ಜ್ಯೋತಿ ಕನ್ಸ್ಟ್ರಕ್ಷನ್ ಕಂಪನಿಯ ಸ್ಥಾಪಕರು, ಹಿಂದುಳಿದ ವರ್ಗಗಳ ಆಶಾಜ್ಯೋತಿಯು, ಶ್ರೀ ನಾರಾಯಣಗುರು ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರು ಆಗಿದ್ದ ಕೀರ್ತಿಶೇಷ ದಾಮೋದರ ಸುವರ್ಣ ಮತ್ತು ವಾರಿಜ ಡಿ ಸುವರ್ಣ ದಂಪತಿಗಳ ದ್ವಿತೀಯ ಪುತ್ರರಾಗಿ ಜನಿಸಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದು ಕಳೆದ 4 ದಶಕಗಳಿಂದ ಆಧ್ಯಾತ್ಮಿಕ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸೇವಾ ಕ್ಷೇತ್ರಗಳಲ್ಲಿ ಕ್ರಿಯಾಶೀಲ ಸಂಘಟಕರಾಗಿ ಜನಾನುರಾಗಿದ್ದೀರಿ. ಅಂತಾರಾಷ್ಟ್ರೀಯ ಉದ್ಯಮ ಸಂಸ್ಥೆ ಜ್ಯೋತಿ ಕನ್ಸ್ಟ್ರಕ್ಷನ್ ಎಲೆಕ್ಟ್ರಿಕಲ್ ಸಮೂಹ ಸಂಸ್ಥೆಗಳ ಆಡಳಿತ ಪಾಲುದಾರ, ಸುವರ್ಣ ಗ್ರೂಪ್ ಆಫ್ ಕಂಪನಿಗಳ ಮಾಲಕರು, ಹಾಸನದ ಸುವರ್ಣ ರೆಸಿಡೆನ್ಸಿ ಮತ್ತು ದಾಮೋದರ ಸುವರ್ಣ ಎಜುಕೇಷನ್ ಸಂಸ್ಥೆಗಳ ಮೂಲಕ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗಗಳನ್ನಿತ್ತು. ಪ್ರತಿಷ್ಠಿತ ಭಾರತ್ ಉದ್ಯೋಗ ರತ್ನ ರಾಷ್ಟ್ರೀಯ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪದವಿ ಹೀಗೆ ತಮ್ಮ ಸಾಧನೆಗಳಿಗೆ ಅರ್ಹವಾಗಿಯೇ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದೀರಿ. ಕೇಂದ್ರ ಸರ್ಕಾರದ ದತ್ತೋಪಂತ್ ತೇಂಗಡಿ ರಾಷ್ಟ್ರೀಯ ಕಾರ್ಮಿಕರ ಶಿಕ್ಷಣ ಮಂಡಳಿ ಮತ್ತು ಅಭಿವೃದ್ಧಿ ಸಂಸ್ಥೆಯ ಸದಸ್ಯರಾಗಿ, ಅಖಿಲ ಭಾರತ ಬಿಲ್ ಯೂನಿಯನ್ ರಿಜಿಸ್ಟ್ರಿ ಕುದ್ರೋಳಿ ಮಂಗಳೂರು ಇದರ ಸಂಘಟನಾ ಕಾರ್ಯದರ್ಶಿಯಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಯಶಸ್ವಿಯಾಗಿ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದೀರಿ. ದೇಶದ ಹಲವು ರಾಜ್ಯಗಳಲ್ಲಿ ಕೈಗಾರಿಕಾ ಉದ್ಯಮಗಳನ್ನು ಸ್ಥಾಪಿಸಿ ಸಾವಿರಾರು ಜನರಿಗೆ ನೇರ ಉದ್ಯೋಗ ಲಭ್ಯವಾಗುವಂತೆ ಮಾಡಿದ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ನಿಮ್ಮದು. ತಮ್ಮ ಸಾಮಾಜಿಕ ಸೇವೆಯು ಹಿಂದೆ ಹೀಗೆ ಮುಂದುವರಿಯಲಿ. ಧರ್ಮಪತ್ನಿ ಆಶಾ ಸುವರ್ಣ, ಸುಪುತ್ರ ನಿಖಿಲ್ ಸುವರ್ಣ, ಸುಪುತ್ರಿ ತನ್ವಿ ಸುವರ್ಣರೊಂದಿಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಜೀವನವನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳು, ಕೋಟಿ ಚೆನ್ನಯ್ಯರು, ಕುದ್ರೋಳಿ ಗೋಕರ್ಣನಾಥ ದೇವರು ತಮಗೆ ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಗಣ್ಯರ ಸಮ್ಮುಖದಲ್ಲಿ ಸಮಸ್ತ ಬಿಲ್ಲವರ ಸಮಾಜದ ಪರವಾಗಿ ಬ್ರಹ್ಮಶ್ರೀ ಸೇವಾ ರತ್ನ ಪ್ರಶಸ್ತಿಯನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು, ಸರ್ವ ಸದಸ್ಯರು, ಬಿಲ್ಲ ವೇದಿಕೆ ತೊಕ್ಕೋಟು. ಕೋಟ ಶ್ರೀನಿವಾಸ ಪೂಜಾರ್ಲು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಲ್ಪಡೊಂದು ಇಡ ಭಿನ್ನ ಮಲ್ತೊಂದಲ್ಲೇ ಔದ್ಯೋಗಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಸೇವಾ ಕ್ಷೇತ್ರ ಮಾತ ಕ್ಷೇತ್ರೊಡ್ಲ ತನ್ನ ಸೇವೆನ ಸಂದಾಯ ಮಲ್ತೊಂದು ಸಮಾಜದ ಮೆನ್ಕು ಬೊಳ್ಳಿಲಕ ಬಿಲ್ಲವ ಸಮಾಜದ ಮೆನ್ಕು ಬೊಳ್ಳಿಲಕ ಮೆನ್ಕೊಂದಿಪ್ಪು ನನ್ನ ಚಿತ್ರ ಉದಯ ಚಂದ್ರ ಡಿ ಸುವರ್ಣರೇ ಅರ್ನ ಹಿರಿಯಾರೆ ಎಂಚ ಈ ಸಮಾಜಗೂ ಅರ್ಪಣೆನ ಮಲ್ತದೆ ಸಮಾಜದ ಚಾಕ್ರಿನ ಮಲ್ತರ ಅರ್ನ ಸಾಧನೆ ಪಚ್ಚೆನ ಪಾಡೊಂದಿಪ್ಪು ನನ್ನ ಚಿತ್ರ ಜೋಕುಲ್ ನೆಟ್ಟೆ ಒರಿ ಉದಯ ಚಂದ್ರ ಡಿ ಸುವರ್ಣರು ಪನಪನ ಚಿತ್ರ ಪೆರ್ಮೆ ಖಂಡಿತವಾದ ಈ ಸಮಾಜಗೊಂಡು ಬೇತೆ ರಾಜ್ಯೋಲೆಡೆ ತನ್ನ ಉದ್ಯಮ ರಂಗಡೆ ಸೇವೆನೆ ಸಂದಾಯ ಮಲ್ತೊಂದು ಗೌರವ ಡಾಕ್ಟರೇಟ್ನ ಪಡೆಯ ಚಿತ್ರ ಪೆರ್ಮೆದಾರು ದಾಮೋದರ್ ಸುವರ್ಣ ಎಜುಕೇಷನ್ ಟ್ರಸ್ಟ್ದ ಮ್ಯಾನೇಜಿಂಗ್ ಟ್ರಸ್ಟಿಲ ಅಂದೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ರಿಜಿಸ್ಟರ್ಡ್ ಕುದ್ರೋಳಿ ಮಂಗಳೂರಿನ ಸಂಘಟನಾ ಕಾರ್ಯಂತರ್ಲ ಅಂದೆ ದೇಶದ ಬೇತೆ ರಾಜ್ಯಡ್ ಕೈಗಾರಿಕಾ ಉದ್ಯಮದ ರಂಗಡೆ ಸೇವೆನೆ ಕೊರೊಂದು ಸಾರ ಜನ ಮಂದೆಲೆಗೆ ಬಂಜಿದ ಪಡಿಕ್ ಉದ್ಯೋಗ ಸೃಷ್ಟಿ ಮಲ್ತಿನ ಚಿತ್ತನ ಉದ್ಯೋಗದಾತೆರಿ ಕೀರ್ತಿಶೇಷ ದಾಮೋದರ್ ಆರ್ ಸುವರ್ಣರ್ನ ಪುದರೆ ಅವು ಮಾಜಂದಿನ ಆಜಂದಿನ ಅಂಚಿತ್ತಿನ ಸಾಲಿಡೆ ಪಜ್ಜೆನ ಪಾಡೊಂದಿಪ್ಪುನಾರು ಉದಯ ಚಂದ್ರ ಡಿ ಸುವರ್ಣರು
ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ರಿಜಿಸ್ಟರ್ಡ್ ಉಳ್ಳಾಲ ಈ ವರ್ಷದ 2023 ಬ್ರಹ್ಮಶ್ರೀ ಸೇವಾ ರತ್ನ ಪ್ರಶಸ್ತಿ ಪ್ರದಾನಾತರು ನಮ್ಮ ಮಾತೆರ್ಲವರ ಜೋರಾಯಿನ ಕೈತಾಟಿದ ಒಟ್ಟುಗು ಮಾನಾದಿಗೆನೆ ಸಂದಾಯ ಮಲ್ಪುಗ ಪಣದಿ ಪಡ್ತು ಭಿನ್ನಾಯ ಮಲ್ತೊಂದಿಲ್ಲ. JD ಕನ್ಸ್ಟ್ರಕ್ಷನ್ ಯಜಮಾನಿಯರು ಜಗದೀಪ್ ಡಿ ಸುವರ್ಣ ಮೇರಿನ ಉಪಸ್ಥಿತಿಯಲ್ಲಿ ಮೌಕೆಡೆ ಗೌರವಿಸಾವಂದುಲ್ಲ. ಗೇನದ ಮೂರ್ತಿ ಬ್ರತಿದ ಮಿತ್ತು ಏಪಲ ಇಪ್ಪಡು ಇಂಚೇನೆ ಸಮಾಜದ ಚಾಕ್ರಿನ ಮಲ್ಪುನಂಚಿತ್ತನ ಯೋಗ ಭಾಗ್ಯನ ನನಾತ್ ಬೆಮ್ಮೆರು ಬೈದೇರ್ಲಿಲ್ಲ ಇರೆಗೆ ಒದಗಾವಡು. ಇದೊಂದು ಬಹಳ ಸಂತೋಷದ ಸಮಾರಂಭ ಅಂತ ನನಗೆ ಕಾಣುತ್ತೆ. ಯಾಕಂತೇಳಿದರೆ ನಿರಂತರ 21 ವರ್ಷಗಳಿಂದ ನಮ್ಮ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ರಿಜಿಸ್ಟರ್ಡ್ ಉಳ್ಳಾಲ ಇವರು ಮಾಡುವಂಥ ಈ ಕಾರ್ಯಕ್ರಮ, ಅದರಲ್ಲಿಯೂ ಕೆಲವು ಒಂದು 50 ಒಳ್ಳೆಯ ಅರ್ಹ ಸ್ಟೂಡೆಂಟ್ನವರನ್ನು ಗುರುತಿಸಿ ಅವರಿಗೆ ವಿದ್ಯಾಭ್ಯಾಸವನ್ನು ಉಚಿತವಾಗಿ ಕೊಡುವಂಥದ್ದು ಹಾಗೂ 100 ಸ್ಟೂಡೆಂಟ್ನವರಿಗೆ ವಿದ್ಯಾಭ್ಯಾಸ ಬುಕ್ಕು ಕೊಡುವಂಥದ್ದು ಹಾಗೂ ಕ್ರೀಡಾಕೂಟ ಕೋಟಿ ಚೆನ್ನಯ್ಯ ಕ್ರೀಡಾಕೂಟ ಅರೇಂಜ್ ಮಾಡುವಂಥದ್ದು. ಅದರಲ್ಲಿ ಲಾಸ್ಟ್ ಟೈಮ್ KT ಸುವರ್ಣರು ಹೇಳಿದಾಗೆ ನಾನು ಆ ಕ್ರೀಡಾಕೂಟಕ್ಕೆ ಹೋಗಿದ್ದೆ. ಆ ಕ್ರೀಡಾಕೂಟದಲ್ಲಿ ಭಾಳಷ್ಟು ಜನ ಒಂದು 400-500 ಕ್ರೀಡಾಪಟುಗಳು ಅದರಲ್ಲಿ ಭಾಗವಹಿಸಿದ್ದರು. ಅದರಲ್ಲಿ ನನಗೆ ಈ ಟ್ರಾಫಿಯನ್ನು ಕೊಡಲಿಕ್ಕೆ KT ಸುವರ್ಣರು ನನಗೆ ಹೇಳಿದರು. ಹಾಗೆ ನಾನು ಕೊಡ್ತಾ ಇದ್ದಂಗೆ ಅದು ಟ್ರಾಫಿ ಕೊಟ್ಟು ಹಿಂತಿರುಗುವಾಗ ಒಬ್ಬ ಕ್ರೀಡಾಪಟು ಬಂದು ನನ್ನಲ್ಲಿ, ಸರ್ ದಯವಿಟ್ಟು ನೀವು ನನಗೆ ನ್ಯಾಷನಲ್ ಅಥ್ಲೆಟ್ ಆಗುವಂತ ನೀವು ಆಶೀರ್ವಾದ ಮಾಡಬೇಕಂತ ನನಗೆ ಹೇಳಿದರು. ಆಗ ನೀನು ನ್ಯಾಷನಲ್ ಅಲ್ಲ ಒಲಿಂಪಿಕ್ ಸ್ಪೋರ್ಟ್ಸ್ ಆಗುವಂಥ ಅದರಲ್ಲಿ ಸ್ಪರ್ಧೆ ಮಾಡುವಂಥ ಅವಕಾಶ ಸಿಗಲಿ ಅಂತ ಅವನಿಗೆ ಆಶೀರ್ವಾದ ಮಾಡಿದೆ. ಈಗ ನೋಡಬೇಕು ಅವರು ಒಲಿಂಪಿಕ್ ಹೋಗ್ತಾರೆ, ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ ಅಂತ ಹೇಳಿ. ಆ ಥರ ಇದೆ. ಹಾಗೆ ಈಗ ನನ್ನ ಅಣ್ಣನವರು ನನಗೆ ಮಾಲೆ ಹಾಕಿ ನನ್ನನ್ನು ಸನ್ಮಾನ ಮಾಡಿದರು ಬೇರೆಯವರೊಟ್ಟಿಗೆ. ಇದು ನನ್ನ ಒಂದು ಪುಣ್ಯದ ಕೆಲಸ ಅಂತ ಹೇಳ್ತೇನೆ. ಯಾಕಂತೇಳಿದರೆ ನಮ್ಮ ತಂದೆಯವರು 1993ಯಲ್ಲಿ ದಿವಂಗತ ದಾಮೋದರ್ ಸುವರ್ಣ ಅಖಿಲ ಭಾರತ ಬಿಲ್ಲವ ಅಧ್ಯಕ್ಷರು ತೀರಿ ಹೋದ ಮೇಲೆ ನನ್ನ ಮಾರ್ಗದರ್ಶನರಾಗಿ ಹಾಗೂ ನನ್ನ ಹಿತಚಿಂತಕರಾಗಿ ಇರೋದು ನನ್ನ ಒಂದು ಪುಣ್ಯದ ವಿಷಯ ಅಂತ ತಿಳಿಸಿ, ನೀವೆಲ್ಲ ಮಾಡುವ ಕೆಲಸಕ್ಕೆ ನಾನು ಕೂಡ ನಿಮ್ಮೊಂದಿಗೆ ಕೈ ಜೋಡಿಸ್ತೇನೆ ಅಂತ ಹೇಳಲಿಕ್ಕೆ ಸಂತೋಷಪಟ್ಟು, ಇನ್ನೊಮ್ಮೆ ನಮ್ಮ KT ಸುವರ್ಣರಿಗೆ ನನಗೆ ಇಷ್ಟೆಲ್ಲ ಆಧಾರ ಕೊಟ್ಟು ಇದು ಮಾಡಿದ ನಿಮ್ಮ ಪದಾಧಿಕಾರಿಗಳಿಗೆ ನನ್ನ ಕೃತಜ್ಞತೆ ಅರ್ಪಿಸಿ ನಾನು ನಿಮಗೆ ಕೈ ಮುಗಿತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೇಲಿನ ಸಂದಾಯ ಮಲ್ತೊಂದು ಇನಿತಾತ ದಿನೊಟ್ಟು ಸ್ವಲ್ಪ ಶೇಕಡದ ಮಿತ್ ಸಾಧನೆ ಮಲ್ತಿನ ಮಕ್ಕಳಿಗೆ ಗುರುತಿಸಾವು ನಾವು ವರ್ಷಂಪತಿ ನಡೆಯುವಂಥ SLC ಹಾಗೂ PUCಯಲ್ಲಿ 90%ಗಿಂತ ಅಧಿಕ ಅಂಕ ಪಡೆದಂಥ ಸಮಾಜದ ವಿದ್ಯಾರ್ಥಿನಿಯರನ್ನು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ 2022-23ನೇ ಸಾಲಿನಲ್ಲಿ SLCಯಲ್ಲಿ 90%ಕ್ಕಿಂತ ಅಧಿಕ ಅಂಕ ಪಡೆದಂಥ ವಿದ್ಯಾರ್ಥಿಗಳು ದಯವಿಟ್ಟು ನಾನು ಹೆಸರನ್ನು ಕರಿತಾ ಇದ್ದೀನಿ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿ ಕೇಳ್ತಾ ಇದ್ದೀನಿ. ಮೊದಲಿಗೆ ತ್ರಿಷಾ SLCಯಲ್ಲಿ 97.6 ಅಂಕ ಪಡೆದಂಥ ತ್ರಿಷಾ. ಯುಕ್ತ ವೈಸುವರ್ಣ SLCಯಲ್ಲಿ 95. ನಿಖಿತಾ ಡಾಟರ್ ಆಫ್ ನವೀನ್ SLCಯಲ್ಲಿ 95. ರಿತೇಶ್ ಪೂಜಾರಿ SLCಯಲ್ಲಿ 94. ಸೃಷ್ಟಿಶ್ರೀ ಪೂಜಾರಿ SLCಯಲ್ಲಿ 92.8. ಶ್ರೇಯಸ್ ಕೊಣಾಜೆ 91%.
SLCಯಲ್ಲಿ ಈ ಒಂದು ವಿದ್ಯಾರ್ಥಿ ದಯವಿಟ್ಟು ವೇದಿಕೆಗೆ ಬರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು ತಮ್ಮ ಅಮೃತ ಹಸ್ತ ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಹಾಗೂ ದಾತ್ರಿ 91%. ಬರವು ಸರಬಡು ಸಾಧನೆ ಮಲ್ತಿನ ಚಿತ್ತನ ಸಾಧಕೇರನ ಅಜತ್ತದ ಚಾಬಡಿಡು ಅಕ್ಲೆಗೆ ಮಾನಾದಿಗೆ ಮಲ್ತಂದಿಲ್ಲ ಮಾತೆಲ್ಲ ಜೋರಾಯಿನ ಕೈ ತಾಟಿಡೆ ನನಾತ ಅಕ್ಲೆಗೆ ಉಮೇದು ದಿಂಜಾವಡು ನನಾತ ಶೈಕ್ಷಣಿಕ ಮಟ್ಟಡೆ ಸಾಧನೆ ಮಲ್ಪಡು SSLCದ ಬರವಡು ಸಾಧನೆ ಮಲ್ದೇರಿ ನನಾತೆ ಅಕಲ್ನ ತುಂಬುದ ಬದುಕೆ ಉಜ್ವಲ ಆವಡು ಭವಿಷ್ಯ ಬಂಗಾರ ಆವಡು ಪನಿಪನೆ ನಿಲೆಟ್ಟೆ ಅಕ್ಲೆಗೆ ಈ ಗೌರವಾರ್ಪಣೆಯನ್ನು ಸಂದ ಒಂದಿಲ್ಲ ಅಂಚನೆ ಪಣವುದ ಸಖಾಯದ ಒಟ್ಟುಗು ಅಕ್ಲೆಗೆ ಉಮೇದುದ ಬಲದಿಂಚ ಬಂದಿಲ್ಲ. PUCಯಲ್ಲಿ 90ಕ್ಕಿಂತ ಅಧಿಕ ಅಂಕ ಪಡೆದಂಥ ವಿದ್ಯಾರ್ಥಿಗಳ ವಿವರ: ಅದಿತಿ ಜಿ ಅಮೀನ್ 95.33%, ಅದಿತಿ ಜಿ ಅಮೀನ್. ಬ್ರಾಹ್ಮಿ ಡಿ ಸುವರ್ಣ 95.16, ಕ್ಷಿತಿಜ್ ಸಣ್ಣ ಪ್ರಭಾಕರ್ 94%, ರಿತೇಶ್ ಪೂಜಾರಿ 94%, ದಿಯಾ ಡಾಕ್ಟರ್ ಆಫ್ ಸತೀಶ್ 94%, ವೈಷ್ಣವಿ ಡಾಕ್ಟರ್ ಆಫ್ ಜಯಾನಂದ್ 93%, ಅನನ್ಯ 93.16, ವಿನೀತ್ ಕುಮಾರ್ ಪಿ 93.5%, ಸುಶಾಂತ್ ಡಿ ಕೋಣಾಜೆ 93%, ಭವಿತ್ರಾಜ್ ಪಜೀರ್ 92%, ಭೂಮಿಕಾ ಡಾಕ್ಟರ್ ಆಫ್ ಕೇಶವ್ ಪೂಜಾರಿ 91%, ಮನ್ವಿತ್ ಕುಮಾರ್ ಉಳ್ಳಾಲ್ 90.33%, ಹರ್ಷದೀಪ್ 90%, ಸಂಜನಾ ಡಾಕ್ಟರ್ ಭರತ್ 90%. ದಯವಿಟ್ಟು ಯಾರಾದರೂ 90ಕ್ಕಿಂತ ಅಧಿಕ ಅಂಕ ಪಡೆದಂಥ ವಿದ್ಯಾರ್ಥಿಗಳು ಸಭೆಯಲ್ಲಿದ್ದರೆ ದಯವಿಟ್ಟು ಅವರು ವೇದಿಕೆ ಬರಬೇಕು. ಹೆಸರು ಯಾರಾದರೂ ಬಿಟ್ಟು ದಯವಿಟ್ಟು ವೇದಿಕೆ ಬರಬೇಕು. ಪ್ರಾರ್ಥನೆ ಮಲ್ತೊಂದು
ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಈ ಒಂಜಿ ದತ್ತು ಸ್ವೀಕಾರ ಸಮಾರಂಭದ ವೇದಿಕೆಡೆ ಈ ಒಂಜಿ ಕಾರ್ಯಕ್ರಮ ಉದ್ದೀಪನ ಮಲ್ತಿನಾರು. ನಮ್ಮ ಮಾತೆರ್ನಲ ಅತ್ಯಂತ ಪ್ರೀತಿದ ಈ ರಾಜ್ಯದ ಜನಪ್ರಿಯ ಹಿಂದುಳಿದ ವರ್ಗದ ಒಂಜಿ ನಾಯಕರ್ಲ ನಮ್ಮ ಸರಳ ಸಜ್ಜನಿಕೆ ಮಂತ್ರಿಲ ಆದಿತ್ಯನ ವಿಧಾನ ಪರಿಷತ್ ಸದಸ್ಯರಾನಂಚಿನ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರ್ಲು ಅಂಚನೆ ಈ ಜಿಲ್ಲೆಡು ಒಂಜಿ ಮೆಗ್ಗಿ ಬಲೆ ಎಂಚ ಉಪ್ಪೊಡು ಒಂದು ಆದರ್ಶವಾಯಿನಂಚಿನ ಒಂಜಿ ಕುಟುಂಬ ಈ ಅವಿಭಜಿತ ಜಿಲ್ಲೆಡಿತ್ತಿಂದ ಅವು ನವೀನ್ ಚಂದ್ರ ಡಿ ಸುವರ್ಣರ್ನ ಕುಟುಂಬ ಅಂದ್ ಪನ್ಯರ ಅತ್ಯಂತ ಸಂತೋಷ ಆಪುಂಡು. ದಾಯಬಂಡ ಇನಿ ಉದಯನ್ನಾಗ ಸನ್ಮಾನ ಅನ್ನಗ ಪೂರ ಮೆಗ್ಗಿ ಬಲಯನಗ್ಲು ಪೂರ ಒಟ್ಟಿಗೆ ಒಲ್ಲಾರು ಇನ್ನಿತ ಕಾಲಡೆ ಮೆಗ್ಗಿ ಬಲಯನ ಮಧ್ಯಡು ಒಟ್ಟಿಗೆ ಒಂಜೇ ನೇಟು ಕೊನಪುನಂಚಿನ ಸಂದರ್ಭ ಬಾರಿ ವಿರಲ ಆಂಡಲ ಯಾನ್ ಮಸ್ತ್ ವರ್ಷೋಡು ತಿಂಚತ್ತು ಬಂದಿಲ್ಲ ನವೀನನ್ನೇ ಮಾತ ಮೆಗ್ಗಿ ಬಲಯಲ್ಲ ಅರ್ನ ಹಿರಿಯಾರು ದಾಮೋದರ ಡಿ ಸುವರ್ಣರ್ ಎಂಚಿನ ಆದರ್ಶನ ಪಾಡ್ದು ಕೊಡ್ತಾರೆ. ಐನ ಅತ್ಯಂತ ಪೊರ್ಲುಡು ಕೊನಪುನಂಚಿನ ಪ್ರಯತ್ನ ಮಲ್ತಿನಂಚಿನ ಒಂಜಿ ಕುಟುಂಬ ಎತ್ತಿನ ಅವ್ರು ನವೀನ್ ಚಂದ್ರ ಡಿ ಸುವರ್ಣರ್ನ ಅಂದ್ ಪನ್ಯರ ಅತ್ಯಂತ ಸಂತೋಷ ಆಪುಂಡು. ಇನಿ ನವೀನ್ ಚಂದ್ರ ಸುವರ್ಣರ್ನ ಅಧ್ಯಕ್ಷತೆಡೆ ಇನಿ ಉದಯನ್ನೇ ಇಡೀ ಜಿಲ್ಲೆಡೆ ರಾಷ್ಟ್ರ ಮಟ್ಟಡೆ ಉದ್ಯಮಿ ಆದೆ ಅವಳ ವಿಶೇಷವಾದ ಆರ ಸುದ್ದಿ ಇಜ್ಜಂದನೆ ಪರೋಪಕಾರ ಮಲ್ಪನಂಚಿನ ಮಾತಾ ಪಾಪದಕ್ಲೆಗೆ ಬಾರಿ ಮಲ್ಲ ಪ್ರಮಾಣದ ಸಾಕಾರ ಮಲ್ಪನಂಚಿನ ಎಡ್ಡೆ ಗುಣತ ಇತ್ತನಂಚಿನ ನಮ್ಮ ಉದಯನ್ನಾಗಿ ಇನಿ ನಮ್ಮ ಈ ಬ್ರಹ್ಮಶ್ರೀ ಪ್ರಶಸ್ತಿ ಕೊರ್ಪುನ ಈ ಉಳ್ಳಾಲದ ಜನಕ್ಲೆಗೆ ಅತ್ಯಂತ ಸಂತೋಷದ ಸಂಗತಿಯಿಂದ ಪನಿಯರ ಅತ್ಯಂತ ಖುಷಿಟಿ ಯಾನು ಈ ಸಂದರ್ಭದ ಪನಿಯರ್ ಹೆಚ್ಚಿಸುವೆ ನೇಕೋಸ್ಕರ ಈ ಕಾರ್ಯಕ್ರಮದ ಸಂಯೋಜನೆ ಮಲ್ತದೆ. ಇಡೀ ಈ ಕಾರ್ಯಕ್ರಮನ ಬಾರಿ ಪೊರ್ಲು ರೀತಿ ಕೊನಪುನಂಚಿನ KT ಸುವರ್ಣರಿಗೆ ನಮ್ಮ ಮಾತರ್ನಲ ಪರವಾದ ಅತ್ಯಂತ ಹೃದಯಪೂರ್ವಕ ಧನ್ಯವಾದ ಈ ಸಂದರ್ಭ ಸಲ್ಲಿಸರ ಇಚ್ಛಿಸುವೆ. ಅಂಜನೆ ಈ ಕಾರ್ಯಕ್ರಮಡೆ ನಮ್ಮ ಡಾಕ್ಟ್ರುಲೇರು ಸದಾನಂದ ಡಾಕ್ಟ್ರ್ ಇಡೀ ಅರಡ ಎಂಚಿನ ಒಂದು ಎಲ್ಲಿಯ ಸಂಗತಿನ ಪಂಡಲ ಬಾರಿ ಪೊರ್ಲುಡು ಈ ಜಿಲ್ಲೆದ ಮಾತ ಜನಕ್ಲೆಗ್ಲ ಬಾರಿ ಶೋಕದ ಆರೋಗ್ಯ ಸೇವೆನ ಕೊರ್ಪುನಂಚಿನ ಇವೆಲ್ಲ ಕಡೆ ವಿಶೇಷವಾದ ಬಾರಿ ಮಲ್ಲ ಸರ್ಜನಾದ ಈ ಊರುಡು ನಮ್ಮ ಜಿಲ್ಲೆಡು ಉಪ್ಪುನಂಚಿನ ನಂಗೆ ಮಾತ್ರೆಗ್ಲ ಹೆಮ್ಮೆದ ಸಂಗತಿ ಬಕಾರ ಬಾರಿ ಎಡ್ಡೆ ಮನಸ್ಸುದಾರೆ ಎಡ್ಡೆ ಜನಕ್ಲೆಗೆ ಎಡ್ಡೆ ರೀತಿಯ ಸಾಕಾರ ಕೊರ್ಪುನಂಚಿನ ಡಾಕ್ಟ್ರೆಲ್ಲ ಈ ಸಂದರ್ಭಡೆ ನೆನಪು ಮಲ್ತೊಂದು ವೇದಿಕೆಡೆ ಬಾಬನ್ನೆ ಸತೀಶ್ ಕರ್ಕೇರ್ ಅಂಚನೆ ಮಾಸ್ಟ್ರುಲ್ಲೇರು ಜೀವನ್ ರುಲ್ಲೇರು ಶೇಖರನ್ ಎಲ್ಲೇರು ನಮ್ಮ ದಿನೇಶ್ ಅತ್ತವರುಲ್ಲೇರು ಮಾತ ಸೇರಿದ ಆತ್ಮೀಯ ಬಂಧುಲೆ ಇನಿ ದತ್ತು ಸ್ವೀಕಾರ ಎದುರುಡು ಜಗದೀಪನ್ ಎಲ್ಲೇರು ಸೇರಿದ ಮಾತ ಆತ್ಮೀಯರೇ ಇನಿ ಜೋಕ್ಲೆಗೆ ಶಾಲೆಡೆ ಪೂರ ರೀತಿದ ಪ್ರೋತ್ಸಾಹ ಇನಿ ಸರ್ಕಾರಿ ನೇಟು ವ್ಯವಸ್ಥೆಯಲ್ಲಿ ತಿಕ್ಕೊಂಡು ಇನಿ ನಮ್ಮ ತಗೊಂದಿಲ್ಲ ಪೂರಲ್ಲ ಫ್ರೀ ತಿಕ್ಕೊಂದುಂಡು. ಆ ಸಂದರ್ಭಡೆ ನಮ್ಮ ಶಾಲೆದ ಜೋಕ್ಲೆಗೆ ನನಾದ ಕಲ್ಪೊಡು ಪನ್ಪನ ಒಂಜಿ ಕಾರಣಗೋಸ್ಕರ ಪ್ರೋತ್ಸಾಹ ಕೊರ್ರೆಗೋಸ್ಕರ ಈ ನಮ್ಮನೆದ ದತ್ತು ಸ್ವೀಕಾರ ಕಾರ್ಯಕ್ರಮ KT ಸುವರ್ಣರ್ ಕರಿನ ಸುಮಾರು ವರ್ಷದಿಂದ ಈ ಕಾರ್ಯಕ್ರಮ ಮಲ್ತೊಂದಿಲ್ಲ ಹೆಂಗೆ ಮಸ್ತ್ ಖುಷಿ ಆಪ್ ದಯಬಂಡ ಪೂರಲ್ಲ ತಿಕ್ಕಂಡಲ್ಲ ಕೆಲವು ಸಲ ವಿದ್ಯೆಯನ್ನು ದೆತೊನ್ನೇಕೆ ಇಂಜರಿಗೆ ಮಲ್ಪುನಂಚಿನ ಜೋಕುಲ್ಲ ನಮ್ಮ ಈ ಊರುಡು ಉಲ್ಲೇರ ಪನ್ಪನೇಕ ಬಾರಿ ಉಲ್ಲೇಖ ಮಲ್ಪಡಾಯಿನ ಸಂಗತಿ ದಾದಬಂಡ ನಮ್ಮ ಪೊಲೀಸ್ ನವೀನನ್ನ ಈ ಪೊಲೀಸ್ ಇಲಾಖೆನವರ ನಮ್ಮ ತುಂಡ ನಂಗೆ ಗೊತ್ತಾಪನು ಪೊಲೀಸ್ ಇಲಾಖೆಡೆ ಈ ದಕ್ಷಿಣ ಕನ್ನಡ ಜಿಲ್ಲೆದಕ್ಕಲೇ ಇಜ್ಜೇರು ರೆವೆನ್ಯೂ ಇಲಾಖೆಡೆ ಪೋಂಡ ದಕ್ಷಿಣ ಕನ್ನಡ ಇಲಾಖೆದಕ್ಕಲೇ ಇಜ್ಜೇರು ನಮ್ಮ ಇಲಾಖೆಗೆ ಪೋಂಡಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆದಕ್ಕಲು ಇಜ್ಜೇರು ಪೂರ ಉತ್ತರ ಕರ್ನಾಟಕದಕ್ಕಲ ಆತೆ ದಯಬಂಡ ನಮ್ಮ ಜೋಕ್ಲೆಗೆ ನಮ್ಮ ಈತ್ ಪ್ರೋತ್ಸಾಹ ಕೊರ್ನಲ ಇನ್ನಿತ ದಿನಕ್ಲೆಡೆ ಸರ್ಕಾರಿ ಬೇಲೆಲೆಗೆ ಪೋದು ಸೇರೋಡು ಸರ್ಕಾರಿ ನೌಕರಿ ದೇತನೋಡು ಅತ್ತಂಡ ಬೆತೆ ಮಲ್ಲ ಉದ್ಯೋಗಕ್ಕೂ ಪೋಡು ಅಂತ ಪನ್ಪನ ಒಂಜಿ ಮಾನಸಿಕತೆಗೆ ಬೈದಿಜೇರು ಪನ್ಪನ ಅತ್ಯಂತ ಬೇಜಾರದ ಸಂಗತಿಲಿ ನಾವು ಎದುರು ತಗೊಂಡಿಲ್ಲ ಯಾನ ಇನಿ ಬಾರಿ ಬಂಗೋಡು ಮಾತಾಡಲ್ಲ ಸಾಕಾರ ದೇತೊಂದು KT ಸುವರ್ಣರ ಬಗ್ಗೆ ಇಡೀ ತಂಡ ದತ್ತು ಸ್ವೀಕಾರ ಮಲ್ತದೆ ಎನ್ನಿಕ್ಲೆಗೆ ಪ್ರೋತ್ಸಾಹ ಕೊರ್ಪನಂಚಿನ ಕೆಲಸ ಏನು ಮಲ್ತೊಂದುಲ್ಲೆ ಐನು ಬಾರಿ ಎಡ್ಡೆ ರೀತಿ ದೇತೊಂದು ನಿಕ್ಲು ಮಾತೆರ್ಲ ದುಂಬದ ದಿನಕ್ಲೆಡ್ ಎಡ್ಡೆ ವಿದ್ಯಾರ್ಜನೆಲ್ಲ ಮಲ್ಪಡು ಎಡ್ಡೆ ರೀತಿದ ಒಂಜಿ ಸರ್ಕಾರಿ ನೌಕರಿ ಅದನ್ನ ಎಡ್ಡೆ ಉದ್ಯೋಗಕ್ಕೂ ಪೋಪನಂಚಿನ ನಿಕ್ಲ ಕುಟುಂಬಗೂ ಆಧಾರ ಆಪನಂಚಿನ ಕೆಲಸ ಎಲ್ಲ ನಿಕ್ಲು ಮಾತೆರ್ಲ ಐನು ಸದುಪಯೋಗ ಮಲ್ತ ನೋಡೋದು ಈ ಸಂದರ್ಭದ ಪನಂದು ಇನಿ ಉದಯನ್ನಾಗೆ ಸನ್ಮಾನ ಮಲ್ತಿನಿಗೆ ಎಂಗ್ಲೆ ಮಾತೆರೆಗ್ಲ ಸಂತೋಷದ ಒಟ್ಟಿಗೆ ನಾನು ಒಂಜಿ ಶಬ್ದನ ಈ ಸಂದರ್ಭದ ಪನೋಡೆ ಈ ಸಲ ಹೆಂಗೆ ಚುನಾವಣೆಗೆ ಗುಂತರೆಗೆ ಅವಕಾಶ ಭಾರತೀಯ ಜನತಾ ಪಾರ್ಟಿದು ಮುಲ್ಪ MLA ಓಟು ಗುಂತರೆಗೆ ಅವಕಾಶ ಕೊರಿಯರು ನಾನು ವಿಶೇಷವಾದ KT ಸುವರ್ಣರ ಕಾರಣ ಇಡೀ ತಂಡ ಸತೀಶ್ ಅನ್ನ ನಿಕ್ಲಿನ ಮಾತೆರೆಲ್ಲ ಅತ್ಯಂತ ಹೃದಯಪೂರ್ವಕವಾದ ನಿಕ್ಲಿನ ಯಾಪಲ ನಿಕ್ಲು ಕೊರ್ನಂಚಿನ ಸಾಕಾರನ ಯಾಪಲ ಮರಪೆರೆ ಸಾಧ್ಯಜ್ಜಿನ್ ಪನಿಯರ ಪಿರೋರ ಯಾನ ಪನಿಯರ ಇಚ್ಛಿಸುವೆ ದಯವಂಡ KT ಸುವರ್ಣರ ಪಾಪ ಇಲೆಕ್ಷನ್ ಘೋಷಣೆ ಆಯಿ ಬೊಕ್ಕ ಒಂಜಿ ನಿಮಿಷಲಾರು ಜೆತ್ತುದುಪ್ಪ ಅಂದ್ ಆತ ಬೆರಿ ಬತ್ತದ ಕೇಳಿದೆ ನಾನು ಪ್ರಾಮಾಣಿಕವಾದ ಬಂದ್ಬಿಡಿ ಅರಟ ಹಿಂಗೆ ಕೆಲವು ಸರಿ ಕಿರಿಕಿರಿ ಪುರ ಆತಿನ ಪೂರ್ವ ಇತ್ತು ಇನ್ನು ಆಂಡ ಸರಿ ಸುವರ್ಣರು ಎಷ್ಟು ಕೆಲಸ ಮಾಡಿದಾರಂದ್ರೆ ಅವರ ಪಾಪ ಯಾರನ್ನು ಸಹ
ಮಲಗಲಿಕ್ಕೆ ಬಿಡಲಿಲ್ಲ. ಸತೀಶ್ ಕರ್ಕೇರ ನಿಜವಾಗಿ ರಾಜಕೀಯಕ್ಕೇನೆ ಬರಲಿಲ್ಲ, ಆದರೆ ಈ ಸಲ ಇಳಿದು ಎಲ್ಲ ಕೆಲಸ ಮಾಡಿದ್ದಾರೆ. ತುಂಬ ಜನ ಕೆಲಸ ಮಾಡಿದ್ದಾರೆ. ನಾನು ಎದುರಲ್ಲಿದ್ದವರನ್ನು ಯಾರನ್ನು ಉಲ್ಲೇಖ ಮಾಡೋದು ಯಾರನ್ನು ಬಿಡೋದು ಅಂತ ಗೊತ್ತಾಗೋದಿಲ್ಲ. ತುಂಬ ಜನ ಕೆಲಸ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ನನ್ನಂಥ ಒಬ್ಬ ಸಾಮಾನ್ಯ ಜನ, ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು MLAಗೆ ಚುನಾವಣೆಗೆ ನಿಲ್ಲಲಿಕ್ಕೆ ಎಷ್ಟು ಅರ್ಹತೆ ಇದೆಯೋ ಗೊತ್ತಿಲ್ಲ. ಆದರೆ ನನ್ನಂಥ ಒಬ್ಬನಿಗೆ ಪಾಪದ ಕಾರ್ಯಕರ್ತನಿಗೆ ಅವಕಾಶ ಸಿಕ್ಕಿತು. ಆ ಸಿಕ್ಕಿದ ಸಂದರ್ಭದಲ್ಲಿ MLA ಚುನಾವಣೆಗೆ ಸಿಕ್ಕಿದ ಸಂದರ್ಭದಲ್ಲಿ ನನಗೆ ಒಬ್ಬರು ಫೋನ್ ಮಾಡಿ ಒಂಜಿ ಜನ ಫೋನ್ ಮಲ್ತದೆ ಪಂಡೇರು ಬಾರಿ ಕಷ್ಟದ ದಿನಟ್ಟು ಇರುಲ್ಲಾರೆ ಇರ್ನೊಟ್ಟು ಎಂಗ್ಲು ಪೂರ್ಣ ಪ್ರಮಾಣದ ಎಂಕ್ಲುಲ್ಲ ಹೆಂಗೆ MLA ಒಟ್ಟು ಕುಂತಾರೆ ಸಿಕ್ಕಿದ್ದೇನೆ ಪಿರೆ ಹೆಂಗೆ ಕಷ್ಟದಾದ MLA ಉಂಟು ಓಟು ಕುಂತುನೇ ಒಂಜಿ ಮಲ್ಲ ಸೌಭಾಗ್ಯ ಅಂದು ನಾನು ಎನ್ನಿದಿತ್ತೆ ಪ್ರಾರಂಭದ ದಿನಡೆ ಓಟು ಕುಂತದು ಗೆಂದದೆ ಈ ಓಟು ಸೋತುದ ಅನಗ ಗೊತ್ತಾಂಡು ಆರು ಪಂತನ ಪಾತ್ರ ಸತ್ಯ ಕಷ್ಟ ಬಂಡ ಆತೀತು ಕಷ್ಟ ಅತ್ತು ಅಪ್ಪೆ ಕಾಲಗ್ಲ ಓಟು ಕುಂತುನ ಉರ್ಚಿ ಬಂಪುನ ರೀತಿದ ಹತ್ತು ಬಾರಿ ಮಲ್ಲ ಕಷ್ಟನ ಅನುಭವಿಸಿನಂಚಿನ ಪರಿಸ್ಥಿತಿ ನಿರ್ಮಾಣ ಆಂಡು ಹೆಂಗೆ ನಿಜವಾದ ಮಸ್ತ್ ಖುಷಿ ಆಂಡು ದಯಬಂಡ 10,000 ಜನ ಹೆಂಗೆ ಈ ಕಷ್ಟ ಕಾಲಡ್ಲ ಹೆಂಗೆ ಓಟು ಕೊಡ್ತೇರೆ ಪನ್ನಂಡ ನಾನು ನಿಕ್ಲೇನು ಯಾಪಲ ಮರ ಪೆರಜ್ಜಿ ನಿಕ್ಲೇನ ಒಟ್ಟಿಗೆ ಯಾಪಲ ಉಲ್ಲ ಪನೊಂದು ಸ್ವಾಭಾವಿಕವಾದ ಚುನಾವಣೆ ಆಯ್ಪೆಟ್ಟಿಗೆ ಚುನಾವಣೆಗೆ ಉಂತು ನಕಲು ದಾದ ಪನ್ಪುನಿ ಪಂಡ ಸೋತು ಗೆಂದುಂಡ ಆರೆಡ್ದೆ ಗೆಂದಿನಿ ಪೂರ ಅರೆಗೆ ಮಾಲೆ ಪಾಡು ನಕಲು ಮಸ್ತ್ ಜನ ಬರ್ಪೇರು ಬಾರಿ ಖುಷಿ ಟುಪ್ಪೇರು ಸೋತಿ ಪೆಟ್ಟಿಗೆ ಆಯ್ ಸೋಪಾಯಿನಿ ಬೇಸೋಪಾಯಿನಿ ಅಂಡ ಯಾನು ಒಂಜಿ ಪಾತ್ರ ಯಾನು ಇತ್ತೆಲ್ಲ ಮುರನಿಲ ಈ ವೇದಿಕೆ ಬಂದಿದ್ದು ಇತ್ತೆಲ್ಲ ಬಂದ್ಬೆ ಯಾನು ದುಂಬುಲ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಉಂತುದೆ ಗೆಂದನಗಲ ಎನ್ನ ಜನಕುಲು ಗೆಂದಾದೀನಿ ಸೋಪುನಾಗ ಯಾನು ಸೋತುದೀನಿ ಎಂದು ಯೋಚನೆ ಮಲ್ತದೆ ಹೊರತು ಯಾನು ಏನನ್ನು ನನವರಿ ಸೋಪಾದೀನಿ ಎಂದು ಯಾನು ಯಾಪ್ಪಲ ಯೋಚನೆ ಮಲ್ತೀಜಿ ಯಾನು ಇನಿಲ ಫಲನುಲ್ಲ ಸೋತುದಿತ್ತು ನಾ ಸತೀಶೆ ಸೋತುದೀನಿ ಐಕ್ ಏರ್ಲ ಕಾರಣ ಅತ್ತು ಎನ್ನ ಹಣೆಟ್ಟು ಬರೀತೀಜಿ ಗೆಂದುನ ಐಕೋಸ್ಕರ ಯಾನು ಸೋತುದೆ ಅಂಚ ಬಂಡದೆ ಏರ್ಲ ಆಯೆ ಸೋಪಾಯೆ ಇಂಬೆ ಸೋಪಾಯೆ ಆ ಸಮುದಾಯ ಈ ಸಮುದಾಯ ಚರ್ಚೆಲ ಮಲ್ಪೆರೆ ಬಲ್ಲಿಂದ ಎನ್ನ ವೈಯಕ್ತಿಕವಾದ ನಿಕ್ಲ ಮಾತಾಡಲ ವಿನಂತಿ ಸೋತುದಿತ್ತು ನಾ ಸತೀಶೆ ಮಾತ್ರ ಸೋತೀನಿ ದುಂಬುದ ದಿನಕ್ಲೆಡೆ ಯಾನು ಹೆಂಗೆ ಕೋಡೆ ಒಂಜಿ ಪ್ರಾಯದಾರ ತಿಕ್ಕನಾಗ ಸುವರ್ಣರು ಒಂಜಿ ಪ್ರಾಯದಾರ ಬಂಡೇರು ನಮ್ಮರೆಯ ನಾನು ಫಸ್ಟ್ ಟೈಮ್ ಎನ್ನ ಪ್ರಾಯನ ಪತ್ತೊಂದು ಇಲ್ಲಿಲ್ಲಡೆ ಹೋಯ್ನಿ ಈ ಗೆಂದು ಅಂದೆ ಎನಿದಿತ್ತೆ ನಾನು ಹೆಂಗೆ ಗೆಂದನೆಟ್ಟು ನಿಕ್ಕ ಈ ಗೆಂದನೆಟ್ಟು ಹೆಂಗೆ ದಾಲ ಆರೆಜ್ಜಿ ಎನ್ನ ಊರುಡು ಒಂಚೂರು ಬೇಲೆ ಹೊಡಿತ್ತಂಡೆ ಅಂಡ ಸಸ್ಯೆ ಬೇಲೆ ಮಲ್ಪುನ ಏನು ಪನ್ಪುನ ಒಂಜಿ ಹೆಂಗೆ ಬಾರಿ ಆಸೆ ಇತ್ತಂಡೆ ಈ ಗೆಂದುದನ್ನ ಬಾರಿ ಅಡ್ಡೆ ಬೇಲೆ ಮಲ್ತದೋ ಮಾರೆಯ ಈ ಸೋತ ಮಾರೆಯ ಪಂಡದಾರ ಬುಲ್ತಿರಾರು ಹೆಂಗೆ ಮಸ್ತ್ ಬೇಜಾರಂಡು ಯಾನು ಸೋತನಲ್ಲ ಮಲ್ಲೆಜ್ಜಿ ನಿಕ್ಲು ಒಂಜಿ ನೆನಪುದಿಲ್ಲ ಏನಾಡ್ದು ಕೋಟ ಶ್ರೀನಿವಾಸ ಪೂಜಾರನ ಅಂತ ಒಬ್ಬ ಹಿರಿಯ ನಾಯಕರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ಅವರು ಮುಖ್ಯಮಂತ್ರಿ ಆಗ್ತಿದ್ರ ಉಪಮುಖ್ಯಮಂತ್ರಿ ಆಗ್ತಿದ್ರ ಎಂಥ ದೊಡ್ಡ ಸ್ಥಾನಕ್ಕೆ ಹೋಗ್ತಾ ಇದ್ರು ಗೊತ್ತಿಲ್ಲ. ನಾನು ಭಾರಿ ಆಸೆಯಲ್ಲಿದ್ದೆ ಸರ್ಕಾರ ಬಂದರೆ ಅವರಿದ್ದರೆ ನಾನಿದ್ರೆ ಇಡೀ ಊರಿಗೆ ಬೇಕಾದ ಎಲ್ಲ ಕೆಲಸವನ್ನು ಮಾಡ್ಬೋದು ಅಂತ ಭಾರಿ ಆಸೆಯಲ್ಲಿದ್ದೆ. ಮೈ ಮರೆತು ಹೋದೆ, ನಾನು ಗೆಲ್ತೇನೆ ಅಂತ ಮೈ ಮರೆತು ಹೋದದ್ದು ಅದೇ ಒಂದು ತೊಂದರೆ ಅಂತ ನನಗೆ ಅನಿಸುದು. ಪ್ರಾರಂಭದಲ್ಲಿ ಗೆಲ್ತದೆ ಎನ್ನುವಾಗ ಎಲ್ಲ ಮೈ ಮರೆತು ಹೋದ್ರು, ಇದು ಗೆಲ್ತದೆ ಇನ್ನು ಯಾಕೆ ಕೆಲಸ ಮಾಡೋದು ಅಂತ ಎಲ್ಲ ಮಲಗಿದ್ರೆ ಕಾಣ್ತದೆ. ಆದರೆ ನಾನು ಹೇಳೋದು ಮುಂದಕ್ಕೆ ಕೂಡ ನಮ್ಮ ಹಿರಿಯರಿದ್ದಾರೆ, ನೀವು ಯಾರು ಹೆದರಬೇಡಿ, ನಮ್ಮ ಕೈಯಲ್ಲಾದಷ್ಟು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ. ನಿಮ್ಗೆಲ್ರಿಗೂ ಧನ್ಯವಾದ. ಈ KT ಸುವರ್ಣರು ಮಾಡುವಂಥ ಈ ಒಂದು ಕೆಲಸ ಕಾರ್ಯದಲ್ಲಿ ನಾವೆಲ್ಲ ಸಕ್ರಿಯವಾಗಿ ಕೈ ಜೋಡಿಸಿ ಅವರ ಕೈಯನ್ನು ಬಲಪಡಿಸುವಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡುವ, ಪ್ರೋತ್ಸಾಹ ಕೊಡುವ ಕೆಲಸ ಮಾಡಿದಂಥ, ನನಗೆ ಸಹಕಾರ ಮಾಡಿದಂಥ, ನನಗೆ ಪ್ರೋತ್ಸಾಹ ನೀಡಿದಂಥ ನಿಮ್ಗೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸಿ ನನ್ನ ಮಾಲ್ತಾ ನಿಲ್ಲಿಸೇನೆ. ಜೈ ಹಿಂದ್ ಜೈ ಕನ್ನಡ. ಗೌರವದ ಮನೆಟ್ಟೆ ಕುಲ್ಲುಡ ಬೆಳೆದ ತುಂಬು ಪ್ರವೀಣ್ ಕುಮಾರ್ ಮೆಸ್ಕಾಂ ಅಧಿಕಾರುలు ಭಿನ್ನನ ಮನೆಕ ಮಿತ್ತ ಚಾವಡಿಗೆ ಬರಡೊಂದು ಭಿನ್ನ ಮಲ್ತೊಂದಲೆ ಗೌರವಾನ್ವಿತ ಪ್ರವೀಣ್ ಕುಮಾರ್ ಮೆಸ್ಕಾಂದ ಅಧಿಕಾರುలు ಮಿತ್ತ ಚಾವಡಿದ ಭಿನ್ನ ಮನೆಕ ಮೋಕೆಡೆ ಲೆತ್ತು ಕೊಂಡಾಡುಂದಲೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಗೌರವದ ಮನಟ್ಟೆ ಬದದ ಒಲಗ ಆಡುದು ಭಿನ್ನ ಮಲ್ತೊಂದಲೆ ಈ ಪೊರ್ತುಗು ಜೀವನ್ ಕುಮಾರ್ ಅಭಿನಂದನದ ನುಡಿ ಸೇಸನ ಕೊಡು ಒಂದು ಭಿನ್ನ ಮಲ್ತೊಂದಲೆ. ದಯವಿಟ್ಟು ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ವತಿಯಿಂದ ಮತ್ತು ನಮ್ಮ ಸಮಾಜದ ಬಂಧುಗಳ ಪರವಾಗಿ ನಾವು ನಿಮಗೆ ಒಂದು ವಿನಮ್ರವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡೋದು, ಇದು ನಮ್ಮೆಲ್ಲರ ಒಂದು ಪ್ರೀತಿಯ ಮತ್ತು ಅಭಿಮಾನದ ಒಂದು ಗೌರವಾರ್ಪಣೆಯನ್ನು ತಾವು ಸ್ವೀಕಾರ ಮಾಡಬೇಕು. ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರು ಕೂಡ ಆಗಿದ್ದವರು. ದಯವಿಟ್ಟು ಅವರು ಆಸನವನ್ನು ಸ್ವೀಕಾರ ಮಾಡಬೇಕು. ನಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ
ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿ ಆ ಬಳಿಕ ತಮ್ಮ ವೃತ್ತಿಪರವಾಗಿರ್ತಕ್ಕಂಥ ಕಾಯಕದಿಂದ ಮೇಲಕ್ಕೆ ಬಂದು ಫೋಟೋಗ್ರಾಫರ್ ವೃತ್ತಿಯನ್ನು ಇಟ್ಕೊಂಡು ಅದೇ ರೀತಿ ಭಾರತ ದೇಶದ ಒಂದು ಆಡಳಿತ ವ್ಯವಸ್ಥೆಯ ತಳಮಟ್ಟದ ಗ್ರಾಮ ಪಂಚಾಯತಿನ ಸದಸ್ಯರಾಗಿದ್ದುಕೊಂಡು ತಾಲೂಕು ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಅದೇ ರೀತಿ ವಿಧಾನ ಪರಿಷತ್ತಿನ ಶಾಸಕರಾಗಿ ವಿರೋಧ ಪಕ್ಷದ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿ ಸಚಿವರಾಗಿ ಎಲ್ಲ ಖಾತೆಗಳನ್ನು ಕೂಡ ಬಹಳ ಒಂದು ಸಮರ್ಥವಾಗಿ ನಿರ್ವಹಣೆ ಮಾಡಿಕೊಂಡು ಬಂದಿರತಕ್ಕಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅಜಾತಶತ್ರು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ನಮ್ಮ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಗೌರವಪೂರ್ವಕವಾಗಿ ನಾವು ಅರ್ಪಣೆ ಮಾಡ್ತಿದ್ದೇವೆ. ನನ್ನ ಎಳೆಯ ದಿನಗಳಲ್ಲಿ ನಾನು ದಾಮೋದರ ಸುವರ್ಣರನ್ನ ನೋಡ್ತಾ ಇದ್ದೆ. ಭಾಳ ಹಿರಿಯರು ನಮ್ಮ ಸಮಾಜಕ್ಕವರು. ನನ್ನ ಊರಿಗೆ ಬರ್ತಾಯಿದ್ರು, ಕುಂದಾಪುರದ ಕಡೆ ಬರ್ತಾಯಿದ್ರು. ಇಡೀ ಸಮಾಜವನ್ನು ಒಂದಾಗಿ ಒಟ್ಟಾಗಿ ಕಟ್ಟಬೇಕು ಅನ್ನುವಂಥ ಆಶೆಯನ್ನು ಹೆಚ್ಚು ಕಡಿಮೆ ಒಂದು 50 ವರ್ಷಗಳ ಕೆಳಗೆ ದಾಮೋದರ ಸುವರ್ಣರು ಮಾಡ್ತಾ ಇರೋದನ್ನು ನಾವೆಲ್ಲ ಕಂಡಿದ್ದೆವು. ಆನಂತರ ಅವರ ಮಕ್ಕಳಾಗಿರುವಂಥ ನವೀನ್ ಚಂದ್ ಸುವರ್ಣರು, ಉದಯ್ ಸುವರ್ಣರು ಅವರ ಹೆಜ್ಜೆ ಇಟ್ಟು ಮುಂದೆ ಹೋಗ್ತಾ ಇದ್ದರು. ಇವತ್ತಿನ ಕಾರ್ಯಕ್ರಮ ನನಗೆ ಸಂತೋಷ ಏನಂದರೆ KT ಸುವರ್ಣರಿಗೆ ಯಾವಾಗಲೂ ಎಲ್ಲರ ಮೇಲೂ ಪ್ರೀತಿ, ಮಕ್ಕಳನ್ನು ದತ್ತು ಸ್ವೀಕಾರ ಮಾಡೋದು ಮತ್ತು ಬ್ರಹ್ಮಶ್ರೀ ಪ್ರಶಸ್ತಿಯನ್ನು ಕೊಡುವುದು ಅವರ ತುಂಬ ಆಶಯದ ಕೆಲಸ ಅದು. ಇವತ್ತು ಉದಯ ಸುವರ್ಣರಿಗೆ ಬ್ರಹ್ಮಶ್ರೀ ಪ್ರಶಸ್ತಿ ಕೊಡುವುದರ ಮೂಲಕ ಆ ಪ್ರಶಸ್ತಿ ಗೌರವವನ್ನು ಹೆಚ್ಚು ಮಾಡಿದ್ದಾರೆ ಅಂತ ನನಗನ್ನಿಸ್ಬಿಟ್ಟಿತ್ತು. ಯಾಕಂದರೆ ಈ ಪ್ರಶಸ್ತಿಯನ್ನು ಯಾರಿಗೆ ಕೊಡಬೇಕು ಅಂತೇಳಿ ಚರ್ಚೆ ಬರುತ್ತೆ. ಸಮಾಜದಲ್ಲಿ ಯಾರು ಸಂಕಷ್ಟದಲ್ಲಿದ್ದವರಿಗೆ ನೆರವಾಗಿದ್ದಾರೋ, ಸಮಾಜದಲ್ಲಿ ಯಾರು ಬಡ ವಿದ್ಯಾರ್ಥಿಗಳ ಪರ ನಿಲ್ತಾರೋ, ತಾನು ದುಡಿದದ್ದನ್ನು ಸಮಾಜದ ಬಡವರಿಗೆ ಕೊಡಲಿಕ್ಕೆ ಕೈಲಾದ ಸಹಾಯ ಮಾಡ್ತಾರೋ ಅಂಥವರಿಗೆ ಬ್ರಹ್ಮಶ್ರೀ ಪ್ರಶಸ್ತಿ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಕನಸು. ಆ ಕಾರಣಕ್ಕೆ ಉದಯ ಸುವರ್ಣರವರು ತನ್ನ ಸುದೀರ್ಘವಾದ ಬದುಕಿನಲ್ಲಿ ತಾನು ದುಡಿದ ಹಣದಲ್ಲಿ ಬಡವರಿಗೆ ಸಹಾಯ ಮಾಡಿದ್ದನ್ನು ನಾನು ಅನೇಕ ಸಾರಿ ನಾನು ಕಂಡಿದ್ದೆ. ಹಾಗಾಗಿ ಬ್ರಹ್ಮಶ್ರೀ ಪ್ರಶಸ್ತಿ ಪಡೆದಂಥ ಉದಯ ಸುವರ್ಣರಿಗೆ ಮತ್ತಷ್ಟು ಶಕ್ತಿ ಬರಲಿ, ಅವರ ವೃತ್ತಿಯಲ್ಲಿ, ಅವರ ಬದುಕಿನಲ್ಲಿ, ಅವರ ಕುಟುಂಬದಲ್ಲಿ, ಅವರ ಒಡನಾಟದಲ್ಲಿ ಮತ್ತಷ್ಟು ಒಳ್ಳೆಯ ಶಕ್ತಿಯನ್ನು ಶ್ರೀದೇವರು ಕೊಡಲಿ, ಬ್ರಹ್ಮಶ್ರೀ ಕೊಡಲಿ ಅಂತೇಳಿ ಹಾರೈಸಿ ಈ ಬ್ರಹ್ಮಶ್ರೀ ಪ್ರಶಸ್ತಿ ವಿಜೇತರಾಗಿರುವಂಥ ಸನ್ಮಾನ್ಯ ಉದಯ ಸುವರ್ಣರವರಿಗೆ ನಾನು ಸಮಸ್ತರ ಪರವಾಗಿ ಪ್ರೀತಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಅನೇಕ ಸಾರಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವುದು ನಮ್ಮೆಲ್ಲರ ರೂಢಿ. ನಮ್ಮೆಲ್ಲ ವಿದ್ಯಾರ್ಥಿಗಳು ಒಂದು ಸಾರಿ ಗಮನಿಸಬೇಕು. ಒಂದು ಕಾಲದಲ್ಲಿ ಒಂದು 40-50 ವರ್ಷದ ಕೆಳಗೆ ಬಡವರ ಮಕ್ಕಳಿಗೆಲ್ಲ ಡಾಕ್ಟರ್ ಆಗಲಿಕ್ಕೆ, ಇಂಜಿನಿಯರ್ ಆಗಲಿಕ್ಕೆ ಅವಕಾಶ ಇರಲಿಲ್ಲ. ಸಮಾಜದಲ್ಲಿ ಯಾರು ಡಾಕ್ಟರ್ ಆಗ್ತಾಯಿದ್ರು ಅಂತ ಕೇಳಿದರೆ ಡಾಕ್ಟರ್ ಮಕ್ಕಳು ಮಾತ್ರ ಡಾಕ್ಟರ್ ಆಗ್ತಾಯಿದ್ರು, ಇಂಜಿನಿಯರ್ ಮಕ್ಕಳು ಮಾತ್ರ ಇಂಜಿನಿಯರ್ ಆಗ್ತಾಯಿದ್ರು. ಇವತ್ತಾಗಲ್ಲ. PUCಯಲ್ಲಿ 95-96% ಪಡೆದ್ರೆ ಕೂಲಿ ಮಾಡುವ ಮಕ್ಕಳಿಗೂ ಕೂಡ ಡಾಕ್ಟರ್ ಆಗಲಿಕ್ಕೆ, ಇಂಜಿನಿಯರ್ ಆಗಲಿಕ್ಕೆ ಇವತ್ತು ಮೆರಿಟ್ನಲ್ಲಿ ಮೆಡಿಕಲ್ ಸೀಟ್ ಸಿಗಲಿಕ್ಕೆ ಅವಕಾಶಗಳಿದೆ. ಇದನ್ನು ಸದುಪಯೋಗ ಮಾಡಿಕೊಂಡ್ರೆ ಬಡವರ ಮಕ್ಕಳು ಕೂಡ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಕಾಲಘಟ್ಟದಲ್ಲಿ ನಾವು ಇವತ್ತು ಇದ್ದೇವೆ. ನನಗೊಬ್ಬರು ಸ್ನೇಹಿತರು ಹೇಳಿದರು, ನೀನು ಯಾರಿಗಾದರೂ ಸಹಾಯ ಮಾಡಬೇಕು ಅಂತ ಹೇಳಿದರೆ ನಾನು ಸಹಾಯ ಮಾಡ್ತೇನೆ ಅಂತೇಳಿ. ನಾನು ಅವ್ರಿಗೆ 2 ಮಕ್ಕಳ ಹೆಸರನ್ನು ಕೊಟ್ಟಿದ್ದೆ. ಒಂದು ಬೀಡಿ ಕಟ್ಟುವವ್ರ ಮಗಳು, ಮತ್ತೊಬ್ಬಳು ಶೇಂದಿ ತೆಗೆಯೋರ ಮಗಳು. ಈ 2 ಮಕ್ಕಳ ಹೆಸರು ಕೊಟ್ಟಿದ್ದೆ. ಈ 2 ಮಕ್ಕಳನ್ನ ನೀವು ದತ್ತು ತಗೊಂಡು ಮೆರಿಟ್ನಲ್ಲಿ ಮೆಡಿಕಲ್ ಸೀಟ್ ಸಿಗುತ್ತೆ, ಅವರಿಗೆ ಇಂಜಿನಿಯರ್ ಸೀಟ್ ಸಿಗುತ್ತೆ. ಈ 2 ಮಕ್ಕಳನ್ನು ನಿಮ್ಮ ಜೀವನದಲ್ಲಿ ಡಾಕ್ಟರ್ ಮತ್ತು ಇಂಜಿನಿಯರ್ ಮಾಡಿದರೆ ಆ ಮಕ್ಕಳ ಬದುಕಿಗೂ ಶಕ್ತಿ ಬರುತ್ತೆ, ನೀವು ದುಡಿದದ್ದು ಕೂಡ ಸಾರ್ಥಕ ಆಗುತ್ತೆ ಅಂತ ಹೇಳಿದ್ದೆ. ಆ 2 ಹೆಣ್ಮಕ್ಕಳಲ್ಲಿ ಒಬ್ಬಳು ಇವತ್ತು ಡಾಕ್ಟರ್ ಆಗ್ತಾ ಇದ್ದಾಳೆ, ಒಬ್ಬಳು ಇವತ್ತು ಇಂಜಿನಿಯರ್ ಆಗ್ತಾ ಇದ್ದಾಳೆ. ನನ್ನಿಂದಲ್ಲ, ಯಾರೋ ದುಡ್ದವ್ರು ಕೊಟ್ಟ ಹಣದಿಂದ. ಹಾಗಾಗಿ ಈ ಸಮಾಜವನ್ನು ಕಟ್ಟುವ ಸಂದರ್ಭದಲ್ಲಿ ನಾನೇನು ಮಾಡ್ಬೋದು ಕೇಳಿದರೆ, ಹಣ ಇದ್ದರೆ ದೇವಸ್ಥಾನವನ್ನು ಕಟ್ಟಬಹುದು, ಸಭಾಭವನವನ್ನು ಕಟ್ಟಬಹುದು, ಮೆರವಣಿಗೆಯೂ ಮಾಡ್ಬೋದು, ಮಾಡಬಾರ್ದಂತ ಏನಿಲ್ಲ, ಅನ್ನದಾನವೂ ಮಾಡ್ಬೋದು. ಆದರೆ ಬಡವರ ಮಕ್ಕಳನ್ನು ಹೆಚ್ಚು ಶಿಕ್ಷಣ ಕೊಟ್ಟು
ಅವರಿಗೊಂದು MBA ಮಾಡಿದರೆ, ಅವರೊಬ್ಬರು ಡಾಕ್ಟ್ರ್ ಮಾಡಿದರೆ, ಇಂಜಿನಿಯರ್ ಮಾಡಿದರೆ ಅದಕ್ಕಿಂತ ಪುಣ್ಯದ ಕೆಲಸ ಇಲ್ಲ ಅಂತ ಸಮಾಜ ಒಪ್ಕೊಳ್ಳುತ್ತೆ. ಮತ್ತು ಅದಕ್ಕಿಂತ ತೃಪ್ತಿಯ ಕೆಲಸ ಇಲ್ಲ ಅಂಥೇಳಿ ಆತ್ಮ ಒಪ್ಕೊಳ್ಳುತ್ತೆ. ಕರ್ನಾಟಕ ರಾಜ್ಯದಲ್ಲಿರುವಂಥ 208 ಹಿಂದುಳಿದ ವರ್ಗದವರು ಜಾತಿಯವರಿದ್ದಾರೆ, 208 ಜಾತಿಯವರಿದ್ದಾರೆ, 101 ಜಾತಿ ಪರಿಶಿಷ್ಟ ಪಂಗಡದವರಿದ್ದಾರೆ. ಕಳೆದ 15 ವರ್ಷಗಳಿಂದ ವಿಧಾನಸೌಧದಲ್ಲಿ ನಾನು ಓಡಾಟ ಮಾಡಿಕೊಂಡಿದ್ದೆ. 4 ಸಾರಿ MLC ಆದೆ, 3 ಸಾರಿ ಮಂತ್ರಿ ಆದೆ, 1 ಸರ್ತಿ ವಿರೋಧ ಪಕ್ಷ ನಾಯಕನಾದೆ. ಚೆನ್ನಪ್ಪ ರೆಡ್ಡಿ ಅವರ ವರದಿ ಸಹಿತ ಅನೇಕರ ವರದಿಯಲ್ಲಿ ಬಿಲ್ಲವರು, ಈಡಿಗರು, ನಾಮಧಾರಿಗಳು, ದೀವರು ಹೆಚ್ಚು ಕಡಿಮೆ 4ನೇ 5ನೇ ಸ್ಥಾನದಲ್ಲಿ ಬರುವಂಥ ನಮ್ಮ ಸಮಾಜದಲ್ಲಿ ಹೆಮ್ಮೆಯಿಂದ ಒಬ್ಬರೋ ಇಬ್ಬರು IAS ಆಫೀಸರ್ನ ನಾನು ವಿಧಾನಸೌಧದಲ್ಲಿ ನೋಡಿಲ್ಲ. ವಿಧಾನಸೌಧದಲ್ಲಿ ನಾನು IAS ಆಗಿದ್ದೇನೆ, ನಾನು IPS ಆಗಿದ್ದೇನೆ ಅನ್ನುವ ಸಂಖ್ಯೆ, ಪ್ರಮೋಷನ್ ಬಿಟ್ಟರೆ ನೇರ ಆದವ್ರ ಸಂಖ್ಯೆ ಕಡಿಮೆ. ಯಾಕೆ ಕೇಳಿದರೆ ಶಿಕ್ಷಣಕ್ಕೆ ಒತ್ತು ಕೊಟ್ಟದ್ದು ಪರಿಣಾಮ ಕಡಿಮೆ ಆದ ಹಿನ್ನೆಲೆಯಲ್ಲಿ ನಮ್ಮ ಸಮಾಜದಲ್ಲಿ IASಗಳು, IPSಗಳು, KSಗಳು ಇವುಗಳ ಸಂಖ್ಯೆ ಇಲ್ಲ ಅಂತ ಹೇಳ್ಬೋದು, ಇದ್ರೂ ಎಲ್ಲೋ ಅಲ್ಲಿ 1-2 ಇರ್ಬೋದು ಅನ್ನುವಂಥ ಮಟ್ಟದಲ್ಲಿದ್ದೇವೆ. ಆ ಹಿನ್ನೆಲೆಯಲ್ಲಿ ಸಮಾಜವನ್ನು ಕಟ್ಟಬೇಕಾದ್ರೆ ನಮ್ಮ ಜೊತೆ ಇರುವವರ ಕೈಯನ್ನು ಹಿಡಿದು ಮೇಲೆತ್ತಬೇಕಾದಂಥ ಅವಶ್ಯಕತೆಗಳಿದೆ ಅಂತ ಅಂದ್ಕೊಂಡು ನೀವು ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಂಡಿದ್ದೀರಿ. ಆ ದತ್ತು ತೆಗೆದುಕೊಂಡಂಥ ವಿದ್ಯಾರ್ಥಿಯ ಬದುಕು ಹಸನಾಗಬೇಕಾದ್ರೆ ಆ ವಿದ್ಯಾರ್ಥಿಯ ಶಿಕ್ಷಣ ಒಂದು ಗುರಿ ಮುಟ್ಟಬೇಕು. ನಾನು IIM ನೋಡಿದೆ, IIT ನೋಡಿದೆ. ಒಂದು ಸಮಾಜದ ಒಬ್ಬ ವಿದ್ಯಾರ್ಥಿಯನ್ನು ಕೂಡ ನಾನು ನೋಡಿದಂಥ ಉದಾಹರಣೆಗಳು ನಮಗೆ ಬರ್ತಾ ಇಲ್ಲ. ಆ ಕಾರಣಕ್ಕೆ ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಕಡ್ಡಾಯವಾದಂಥ ಶಿಕ್ಷಣಕ್ಕೆ ಅವಕಾಶ ಕೊಡಬೇಕು, ಬೆಳೆದಂಥ ಮಗುವಿಗೆ ನಾನಿದ್ದೇನೆ ಅಂತ ಹೇಳಬೇಕು. ಮತ್ತು ಕಡು ಬಡವರ ಮನೆಯ ಮಗಳೊಬ್ಬಳು ಡಾಕ್ಟರ್ ಆಗಲಿಕ್ಕೆ, ಇಂಜಿನಿಯರ್ ಆಗಲಿಕ್ಕೆ ಸಿಗುವಂಥ ಅವಕಾಶವನ್ನು ಉಪಯೋಗಿಸಿಕೊಂಡು ನಮ್ಮ ಇಡೀ ಸಮಾಜ ಅವ್ರ ಜೊತೆಯಲ್ಲಿ ನಿಂತರೆ ಅದರಿಂದ ಅನುಕೂಲ ಆಗುತ್ತೆ ಅಂತ ನನ್ನ ಲೋಕಾನುಭವದ ಹಿನ್ನೆಲೆ. ಇದೆಲ್ಲವನ್ನು ಅರ್ಥ ಮಾಡಿಕೊಂಡು KT ಸುವರ್ಣರವರು ಮತ್ತು ಅವರ ತಂಡ ಈ ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದ್ದಕ್ಕೋಸ್ಕರ ಮತ್ತು ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಂಡು ಅವ್ರ ಜೊತೆಯಲ್ಲಿ ನಾವಿದ್ದೇನೆ ಅಂತ ಹೇಳಿದ್ದಕ್ಕೋಸ್ಕರ ನಾನು ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ ಬ್ರಹ್ಮಶ್ರೀ ಬಿಲ್ಲ ವಿಯೋಧಿಕೆಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತನಿಸಿದೆ. ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ. ಕೊಪ್ಪಳ ಜಿಲ್ಲೆಗೆ ಹೋಗಿದ್ದೆ. 6ರಿಂದ 7 ವರ್ಷದ ಮಕ್ಕಳು ಮುಖಕ್ಕೆ ಬಣ್ಣ ಬಳ್ಕೊಂಡು ಸರ್ಕಾರಿ ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾರೆ. 6ರಿಂದ 7 ವರ್ಷ ಮುಕ್ತವಾಗಿ ಶಾಲೆಗೆ ಹೋಗ್ಬೋದು. ಆದರೆ ನಾನೊಂದು ಮಗುವಿನ ಕರೆದು ಕೇಳಿದೆ, ಭಿಕ್ಷೆ ಯಾಕೆ ಬಿಡ್ತೀಯಪ್ಪ ನೀನು ಅಂತೇಳಿ. ಊಟ ಮಾಡಬೇಕಲ್ಲ ಅದಕ್ಕೆ ಅಂತಾನೆ. ಅಂಥ ಬದುಕು ಕೂಡ ಇವತ್ತು ನಮ್ಮ ಸಮಾಜದಲ್ಲಿದೆ. ರಾಜ್ಯದ ಯಾವುದೋ ಒಂದು ಮೂಲೆಗೆ ಹೋದಾಗ ಒಂದೆರಡು ಜನ ನನ್ನ ಹತ್ರ ಬಂದಿದ್ದರು. ಸಾಮಾನ್ಯವಾಗಿ ಜಾತಿ ಕೇಳೋದು ರೂಢಿ ಅಲ್ಲ. ಆದರೆ ನನ್ನ ಇಲಾಖೆ, ನಾನು ನಡೆಸ್ಕೊಂಡು ಮೊನ್ನೆವರೆಗೂ ಬಂದಂಥ ಇಲಾಖೆಯಲ್ಲಿ ಜಾತಿ ಸಂಖ್ಯೆ ಜಾಸ್ತಿ. ನೀವು ಯಾವ ಜಾತಿ ಅಂತ ಕೇಳಿದೆ, ಇಂಥ ಜಾತಿ ಅಂತ ಹೇಳಿದರು. ನಿಮ್ಮ ಕುಲಕಸಬೆ ಏನು ಅಂತ ಕೇಳಿದೆ, ಕಳ್ಳತನ ಅಂತ ಹೇಳಿದರು. ಬದುಕು ಈ ಮಟ್ಟದಲ್ಲೂ ಇದೆ. ಯಾವ ಮಟ್ಟದಲ್ಲಿದೆ? ಶಾಲೆ ಹೋಗಿ IAS ಆಗಬೇಕಾದವರು, IPS ಆಗಬೇಕಾದ ಮಕ್ಕಳು ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷೆ ಬೇಡೋದನ್ನು ನೋಡಿದಾಗ ಸಂಕಟ ಆಗಿಬಿಡುತ್ತೆ. ದೇವರೇ, ಎಲ್ಲಿಂದ ಎಲ್ಲಿಗೆ ಬಂದೀವಿ ನಾವು ಅಂತೇಳಿ. ನಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬೇಕಾದ ಬಡಿದಾಡುವಂಥ ಜನರ ಮಧ್ಯೆ ಕಳ್ಳತನ ನಮ್ಮ ಉದ್ಯೋಗ ಅಂತ ಹೇಳುವಂಥ ಜನರನ್ನು ನೋಡಿದಾಗ ನಾವು ಎಲ್ಲಿದ್ದೇವೆ ಅಂತೇಳಿ ನಮಗೆ ಆತಂಕ ಆಗುವಂಥ ಪರಿಸ್ಥಿತಿಗಳಿದೆ. ಇವೆಲ್ಲದರ ಮಧ್ಯೆ ಸಮಾಜವನ್ನು ಕಟ್ಟಲಿಕ್ಕೆ ಶ್ರಮಪಟ್ಟವರು ದಾಮೋದರ ಅರಸವಣ್ಣರವರು. ಸಮಾಜ ಕಟ್ಟಲಿಕ್ಕೆ, ಇಡೀ ತನ್ನ ಬದುಕನ್ನು ಸಮಾಜ ಕಟ್ಟಲಿಕ್ಕೆ ಮಾಡಿದವರು. ಅವರ ಮಗನಿಗೆ ಉದಯ ಸುವರ್ಣರಿಗೆ ಇವತ್ತು ಬ್ರಹ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ. ನಾನು ಅತ್ಯಂತ ಪ್ರೀತಿಯಿಂದ ಅವರಿಗೆ ಅಭಿನಂದನೆ ಹೇಳಿ, ಸಮಾಜದಲ್ಲಿ ಬರುವಂಥ ಸಮಸ್ಯೆಗಳನ್ನು ಸವಾಲುಗಳಾಗಿ ಸ್ವೀಕರಿಸಬೇಕು. ನಾವು 2 ದಿವಸ ಅಧ್ಯಕ್ಷರಾಗಿರ್ತೇವೆ, 2 ದಿವಸ ಕಾರ್ಯದರ್ಶಿ ಆಗಿರ್ತೇವೆ, ಯಾವ ಸಂಘದ ಮುಖಂಡತ್ವ ವಹಿಸ್ತೇವೆ, ನಾವು ಏನಾಗಿರ್ತೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಇದ್ದಷ್ಟು ದಿವಸ ಸಮಾಜಕ್ಕೆ ನಮ್ಮಿಂದ ಒಳ್ಳೆಯದಾಗಬೇಕು ಮತ್ತು ಸಮಾಜಕ್ಕೆ ನಮ್ಮಿಂದ ಕೆಟ್ಟದ್ದಾಗಲೇಬಾರ್ದು ಅಂತ ತೀರ್ಮಾನ ಮಾಡಿಕೊಂಡು ಕೆಲಸ ಮಾಡಬೇಕಾದಂಥ ಅವಶ್ಯಕತೆಗಳು ಮತ್ತು ಅನಿವಾರ್ಯತೆಗಳಿರುವಾಗ
ಭಾಳ ಸುಂದರವಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದಕ್ಕೋಸ್ಕರ ಬ್ರಹ್ಮಶ್ರೀ ಬಿಲ್ಲ ವೇದಿಕೆಗೆ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಸಭಾಧ್ಯಕ್ಷರಾಗಿರುವಂಥ ನವೀನ್ ಸುವರ್ಣರವರು ಮಾತನಾಡಿದ ನಂತರ ಈ ಸಭೆ ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಸುಂದರವಾದಂಥ ಸಭೆಯನ್ನು ಆಯೋಜನೆ ಮಾಡಿದಂಥ ಎಲ್ಲ ಗಣ್ಯರಿಗೆ ಮತ್ತು ಶ್ರಮವಹಿಸಿ ದುಡಿದಂಥ ಎಲ್ಲ ಕಾರ್ಯಕರ್ತರಿಗೆ ನಾನು ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಲೆ, ಇನಿ ಬ್ರಹ್ಮಶ್ರೀ ಯುವ ಬಿಲ್ಲವ ವೇದಿಕೆ ನೆತ್ತ ಮುಖೇನ ಇನಿ ದತ್ತು ಸ್ವೀಕಾರ ದೆತೊನ್ನ ವಿದ್ಯಾರ್ಥಿನಿಯರಿಗೆ ಪ್ರಥಮವಾದ ಯಾನ್ ಹಾರ್ದಿಕವಾದ ಅಕ್ಲಿಗೆ ಅಭಿನಂದಿಸೊಂದು ಅಕ್ಲಿನ ಭವಿಷ್ಯ ಕೂಡ ಎತ್ತರೆತ್ತರಡು ಬೆಳಗಡೆ ಬನ್ನೊಂದು ಅಕ್ಲಿಗೆ ಹಾರೈಸೊಂದಿಲ್ಲ. ಇನ್ನು ದಾಯ ಪಂಡೆ ಬಂದಾಗ ನಮ್ಮ ಸಮಾಜದ ಈ ಕ್ಷೇತ್ರದ ಪೂರ ಜೋಕ್ಲೆಗ್ಲ ಮೂಲು ಇಜ್ಜೇರು ಈ ಜೋಕುಲು ಮೂಲು ಬರಡು ಬಂದಾಂಡ ಅಕ್ಲನ ಅರ್ಹತೆ ಅಕುಲ್ ದೆತ್ತೊಂದಿನ ಮಾರ್ಕ್ಸ್ ದ ಮಿತ್ ಅಕ್ಲೇನು ಗುರುತಿಸಿದ ಅಕ್ಲಿಗೆ ದತ್ತು ಸ್ವೀಕಾರ ಮಂತಿದ್ದೀರಿ ಅಂಚಾದುಪ್ಪನಾಗ ಈ ಒಂಜಿ ರಡ್ನೆತಾದ್ರೆ ನಮ್ಮ ಇನಿ ಈ ಕಾರ್ಯಕ್ರಮಡು ಮಲ್ಲ ಉದ್ಯಮಿ ಎನ್ನ ಸಹೋದರಿ ಆದುಪ್ಪನ ಶ್ರೀತ ಉದಯಚಂದ್ರ ಸುವರ್ಣರಿಗೆ ಮೂಲು ಬ್ರಹ್ಮಶ್ರೀ ಪ್ರಶಸ್ತಿನ ಕೊಡ್ದು ಅಭಿನಂದಿಸಯ್ಯರು. ಭಾರಿ ಒಂಜಿ ಸಂತೋಷ. ಈ ಪ್ರಶಸ್ತಿ ಸ್ವೀಕಾರ ಮಂತಿನ ಎನ್ನ ಸಹೋದರ ಎನ್ನ ಉದಯಚಂದ್ರ ಸುವರ್ಣರಿಗೆ ಹಾರ್ದಿಕ ಅಭಿನಂದನೆಲು. ಅರ್ನ ಭವಿಷ್ಯ ಕುಡಾತ್ ಬೆಳಗಡು ಅರೆ ಕುಡಾತ್ ಹೆಚ್ಚಿನ ಪ್ರಶಸ್ತಿಲು ತಿಕ್ಕಡು ಪಂದದ ಹಾರೈಸೊಂದು ಯಾನ್ ಇದೊಂಜಿ ಅರ್ಥಪೂರ್ಣ ಕಾರ್ಯಕ್ರಮ. ಇನ್ನು ದಾಯ ಪನ್ಪೆ ಪನ್ನಗ ಇಂಚೋಗು ಒಂಜಿ ವಾರದ ತುಂಬು ಯಾನ್ ವಿದೇಶಗೂ ಹೋದಿತ್ತೆ. ಯಾನ್ ಸ್ಪೇನ್ ದೇಶದ ಬಾರ್ಸಿಲೋನಾ ಪನ್ಪಿನ ಒಂಜಿ ನಗರಗೂ ಹೋದುಪ್ಪನಾಗ ಅವಳು ಎಂಕೊಂಜಿ ಪರಿಚಯ ಉಪ್ಪಂದಿನ ಒಂಜಿ ಜನ ತಿಕ್ಕೇರಿ ಆರಿಂಗೆ ನಮಸ್ಕಾರ ಬಂಡೇರಿ ಯಾರು ನಮಸ್ಕಾರ ಬಂಡೆ ಬೊಕ್ಕ ಆರು ಪರಿಚಯ ಮಂತೋನಿಯರು ದಾದ ಪನ್ನಾಗ ಆರು ನಾರಾವಿದ ಶ್ರೀಯುತ ಕೆ ನಾರಾಯಣ ಪೂಜಾರಿ ಬನ್ನು ಆರು ಆರ್ನ ಮಗೆ IT ಇಂಜಿನಿಯರ್ ಅದು ಇತ್ತೆ ಅವಳು ಬಾರ್ಸಿಲೋನ ಬಾರಿ ಮಲ್ಲ ಒಂಜಿ ಕಂಪೆನಿಡ್ ಉದ್ಯೋಗಗಳಿಲ್ಲ ಆರು ಪಣ್ಣ ತೂನಾಗ ಹೆಂಗೆ ಕೇನ್ನ ತೂನಾಗ ಹೆಂಗೆ ಖುಷಿಲಾಂಡು ಕಣ್ಣು ನೀರ್ಲ ಬತ್ತನು. ಅತ್ಯಂತ ಕಡು ಬಡ ಕುಟುಂಬದ ವ್ಯಕ್ತಿ, ಕೂಲಿ ಕೆಲಸ ಮಂತೊಂದಿತ್ತೇನಾರು ಬೊಡೆದಿ ಬೀಡಿ ಕಟ್ಟೊಂದಿತ್ತೀನಿ ಇಲ್ಲಡು. ಆ ಸಂದರ್ಭಡು ಮಗಕ್ಕೆ PUC ಡೆಡ್ಡ ಮಾರ್ಕ್ ತಿಗಂಡು CET ಡೆಡ್ಡ ರ್ಯಾಂಕಿಂಗ್ ತಿಗಂಡು ಆಂಡ ಅಡ್ಮಿಷನ್ ತಿಕ್ಕಂಡು ಇಂಜಿನಿಯರಿಂಗ್ ಅಡ್ಮಿಷನ್ ತಿಕ್ಕಂಡಲ್ಲ ಫೀಸ್ ಕಟ್ಟರೆ ದುಡ್ಡು ಪಂದೆ ಹೆಂಚ ಸೇರುಡ ಬೊಡ್ಚ ಪನ್ಪಿನ ಒಂಜಿ ಸಂದರ್ಭಡು ಆರು ಎಂಕ್ ದಿಕ್ಕೀರು ಬತ್ತಿತ್ತೇರು ಕುಡ್ಲ ಬತ್ತದೆ ನಾನು ಸಂಪರ್ಕ ಮಂತೀರು ಸರ್ ಇರ್ದಾಲ ಸಹಾಯ ಮಂತಂಡ ಎನ್ನ ಮಗೆ ಇಂಜಿನಿಯರಿಂಗ್ ಸೇರುವೆ ಇಜಿರಾಂಡ ಎಂಕುಲು ಇಂಜಿನಿಯರಿಂಗ್ ಸೇರ್ಸವನಿಟ್ಟಿಜ್ಜ ಬಂದು ಯಾನ್ ಪಂಡೆ ದಾಲ ದುಂಬು ಪಿರ ತೂಚಿ ಐಕೆ ಏತ್ ಫೀಸ್ ಹಾಕೊಂಡು ಯಾನ್ ಕೊರ್ಪೆ ಇರ್ನ ಮಗನ ಇಂಜಿನಿಯರಿಂಗ್ ಸೇರಿಸಲೇ ಪನ್ನು ಅಂಚ ಇಂಜಿನಿಯರಿಂಗ್ ಸೇರಿನ ಆ ಹುಡುಗಿ ಇಂಜಿನಿಯರಿಂಗಿನ ಡಿಸ್ಟಿಂಕ್ಷನ್ ಪಾಸ್ ಮತ್ತದು ಐದು ಬೊಕ್ಕ ಮಲ್ಲ ಒಂಜಿ IT ಕಂಪೆನಿಡು ಎಡ್ಡೆ ಉದ್ಯೋಗ ತೆಗೆದು ಸ್ಪೇನ್ ದೇಶಡು ಉಲ್ಲಾಯ ಪಂದ್ರೆ ಸಂತೋಷ ಒಂದುಂಡು ಆರು ಪಂಡೇರು ಖಾಲಿ ಅರ್ನ ಮಗೆ ಒಂಜಿ ಆತ ಕಲ್ತದ್ದು ಆ ಉನ್ನತ ಒಂಜಿ ಉದ್ಯೋಗ ತಿಕ್ಕಿನಿಟ ಹತ್ರ ಅರ್ನ ಮುಲಿತ ಇಲ್ಲ ಊರದ ಈತ ಅವು ಕಾಂಕ್ರೀಟ್ದ ಇಲ್ಲ ಆತಂದು ಎಂಕುಲು ಪೂರ ಒಂಜಿ ಸಂತೋಷಡು ಉಲ್ಲಾ ಬಂದಕ್ಕೆ ಎನ್ನಗ ಭಾರಿ ಖುಷಿ ಆಂಡು ನೀವು ಒಂಜಿ ಉದಾಹರಣೆ ಪಣ್ಯಾನ್ ದಯ ಪಂಡೆ ಬಂದಾಗ ಇನಿ ನಮ್ಮ ದತ್ತು ಸ್ವೀಕಾರ ಮಂತಿನ ಈ ಜೋಕುಲು ಬಹುಶಃ ನಿಖಿಲ್ನ ಭವಿಷ್ಯ ಬೆಳಗಡೆ ನಿಖಿಲ್ನ ಕುಟುಂಬದ ಅಭಿವೃದ್ಧಿ ಕೂಡ ಉತ್ತರೋತ್ತರ ಅಭಿವೃದ್ಧಿ ಆವಡು ಬಂದದ್ದು ಈ ಸಂದರ್ಭಡು ಪನ್ನೊಂದು ಜೋಕುಲ್ನ ಇಲ್ಲದಾಗಲೇ ಖಾಲಿ ಜೋಕುಲು ವಿದ್ಯೆ ಕಲ್ತಾನೆ ಯಾವಂದು ವಿದ್ಯೆದೊತ್ತಿಗೆ ನಮ್ಮ ಸಂಸ್ಕಾರ ಸಂಸ್ಕೃತಿ ನೆತ್ತ ಬಗೆಲ ಕಲ್ಪವಡು ಐತ ಒಟ್ಟಿಗೆ ನಮ್ಮ ಜೀವನದ ಮೌಲ್ಯಾಧಾರಿತ ಜೀವನ ಪದ್ಧತಿ ಎಂಚಕೊನೊಪಿನಿ ಐತ ವಿಷಯಲ ಜೋಕ್ಲೆಗೆ ತಿರುವುಲಕ ಸರಿ ಪಂಡಿದು ಅಕಲ್ನ ಭವಿಷ್ಯೋಡು ಅಕಲು ಸಂಸ್ಕಾರ ಬೊಕ ಸಂಸ್ಕೃತಿ ಇತ್ತಿನ ಜೀವನ ಮೌಲ್ಯಾಧಾರಿತವಾದಂಚಿನ ಜೀವನ ನಡಪೊಂದು ಪೋಯೆರಡಾಂಡ ಅಕಲ್ನ ಭವಿಷ್ಯ ಯಶಸ್ವಿ ಆಪಿನ ಖಂಡಿತ. ಎರಡನೇದಾದ
ಇನಿ ಬ್ರಹ್ಮಶ್ರೀ ಪ್ರಶಸ್ತಿಗೆ KT ಸುವರ್ಣ ನಕಲು ಬಹುಶಃ ಒಂಜಿ ಬಾರಿ ಯೋಗ್ಯ ವ್ಯಕ್ತಿನೇ ನಾಡ್ದಿರ ಬಂದು ಪನ್ಯಾರ ಇಂಕ ಸಂತೋಷ ಒಂದುಂಡು ಯಾನು ದಯಪಂಡೆ ಬಂದಾಗ ಎನ್ನ ಸಹೋದರ ಉದಯಚಂದ್ರ ಸುವರ್ಣ ಕೇವಲ ಒಂಜಿ ಮಲ್ಲ ಉದ್ಯಮಿ ಎತ್ತು ಅರೇನು ಕೇವಲ ಮಲ್ಲ ಉದ್ಯಮಿ ಬಂದದ ಅಭಿನಂದನೆ ಮಂತನ ಅನೇಕ ಸಂತೋಷ ಆತಯ ಆಂಡ ಬಾರಿ ಮಲ್ಲ ಒಂಜಿ ವಿಶಾಲ ಮನೋಭಾವ ಇತ್ತಿನ ಒಂಜಿ ವ್ಯಕ್ತಿ ಏರ್ಲ ಒಂಜಿ ಸಹಾಯಕ್ಕೆ ಏನೊಂದು ಪೋಂಡ ದುಮ್ಮು ಪಿರತು ಒಂದು ಯಾಕಲೆ ಸಹಾಯ ಮನ್ಪುನ ಒಂಜಿ ಮನಸ್ಸುಪ್ಪುನ ಒಂಜಿ ಮಲ್ಲ ಒಂಜಿ ವ್ಯಕ್ತಿ ಬಂದಾಗ ಈಗ ಬಾರಿ ಒಂಜಿ ಹೆಮ್ಮೆ ಒಂದುಂಡು ಎನ್ನ ಮೇಗೆ ಉದಯಚಂದ್ರ ಸುವರ್ಣ ಅಂಚಾದ ಅಂಚಿನ ಒಂಜಿ ಯೋಗ್ಯ ವ್ಯಕ್ತಿನ ಗುರುತಿಸಿದ ಇನಿ ಈ ಪ್ರಶಸ್ತಿನ ಕೊಡ್ತೀರಿ ಈ ಸಂದರ್ಭಡು ಈ ಪ್ರಶಸ್ತಿನ ಕೊರ್ನ ಈ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಅಧ್ಯಕ್ಷರಾದಪ್ಪನ ಶ್ರೀಯುತ KT ಸುವರ್ಣೇರು ಅವೇ ರೀತಿ ಕಾರ್ಯಾಧ್ಯಕ್ಷರಾದಪ್ಪನ ಶ್ರೀಯುತ ಸತೀಶ್ ಕರ್ಗೇರ ಬೊಕ ಪೂರ ಸದಸ್ಯರ ನಕ್ಲೆಗೆ ಯಾನ ಹಾರ್ದಿಕ ಅಭಿನಂದನೆ ಸಲ್ಲಿಸ ಒಂದು ನಿಕ್ಲೇರ್ದ ಕುಡಲ ಇಂಚಿನ ಎಡ್ಡೆಡ್ಡ ಕೆಲಸಗಳು ಆವಡು ನಿಕ್ಲೇರ್ದಾತ್ರ ಸಮಾಜ ಕುಡಲ ಉತ್ತರೋತ್ತರ ಬೆಳಗುಲಕ ಆವಡು ಸಮಾಜ ಆರೋಗ್ಯಪೂರ್ಣ ಒಂಜಿ ಸಮಾಜ ನಿರ್ಮಾಣ ಆಪಿಲಕ ಆವಡು ಪನ್ಪನೊಂದು ಯಾನಿತ್ತ ಪಂಡ್ಲಕ್ಕ ನಾನು ಹೆಚ್ಚ ಪಾತ್ರೆ ಪೋಪುಜಿ ಈ ನೆಟ್ ನಿಖಿಲೊಟ್ಟಿಗೆ ಉಪ್ಪೇರಿನಿ ಅವಕಾಶ ಕಲ್ಪಿಸಿಕೊಡ್ನ ಬ್ರಹ್ಮಶ್ರೀ ಬಿಲ್ಲ ವೇದಿಕೆಗೆ ಅಧ್ಯಕ್ಷರಿಗೆ ಬಕ ಪೂರ ಸದಸ್ಯರನಕ್ಲೆ ಕುಡೋರ ಯಾನ್ ಕೃತಜ್ಞ ಸಲ್ಲಿಸ ಒಂದು ಏನೆರಡು ಪಾತ್ರ ಉಂತಾವೆ. ಜೈ ಹಿಂದ್. ಪುರ್ಲಕಂಟೆಡ್ ತೀರ್ಪುಗಾರಿಕೆಯನ್ನು ಮಲ್ದು ಕೊಡ್ತೀರಿ. ರೋಹಿತ್ ಕುಮಾರ್ ಮನೋಜ್ ಕುಮಾರ್ ಮುಕ್ಲೆಗೆ ಪಡ್ತಗು ನೆಂಪದ ಕಾಣಿಕೆಯನ್ನು ಪಟ್ಟೊಂದಿಲ್ಲ ಅಂಚನೆ ಈ ಪಡ್ತಗು ಗೆಂದಿನಕ್ಲೆಗೆ ಕಾದಿನಕಲ್ನ ಇನಾಮನು ಪಟ್ಟೊಂದಿಲ್ಲ ಈ ಲೇಸ್ ನಡಪಾದ ಕೊರ್ಪೇರಿ ಹರೀಶ್. ಬಂದುಲೆ 90% ಬೈದಿನ ಒಂಜಿ ಬಾಲೆ ಇತ್ತೆ ಲೇಟ್ ಆದ ಈ ಒಂಜಿ ಕಾರ್ಯಕ್ರಮ ಪತ್ರಿಕೆ ಹತ್ರ ಆ ಒಂಜಿ ಬಾಲೆಗೆಲ್ಲ ಒಂಜಿ ನಮ್ಮ ಅಭಿನಂದನೆ ಮನ್ಪುನ ನಮ್ಮ ಕರ್ತವ್ಯ ದಯಮಲ್ತದ ಆರು ವೇದಿಕೆ ಬರೋಡು. ಹರ್ಷಿತಾ ಸೆಕೆಂಡ್ PUC 90% ಮಾರ್ಕ್ ಈ ಒಂಜಿ ಅಭಿನಂದನೆ ಎಂಗ್ಲ ಅಧ್ಯಕ್ಷರ ಶ್ರೀಯುತ KT ಸುವರ್ಣ ಮರಿ ನೆರವೇರಿಸಲು ಬಂದ ವಿನಂತಿ ಬಂದದ್ದು. ಅಂಚನೆ ಈ ಕಾಂಡೆ ನಡತಿನ ಚಿತ್ರಕಲಾ ಸ್ಪರ್ಧೆ ಈ ಒಂಜಿ ಸ್ಪರ್ಧೆಡು 75 ವಿದ್ಯಾರ್ಥಿಗಳು ಭಾಗವಹಿಸ್ತೀರಿ. ಈ ಒಂಜಿ ಚಿತ್ರಕಲಾ ಸ್ಪರ್ಧೆಡು ಭಾಗವಹಿಸಿನ ಮಾತ ಸ್ಪರ್ಧೆಗಳ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಪರವಾದ ಉಡಾಲ್ದಿಂಜಿನ ಮೇಲೆ ಸಂದಾಯಿತ ಮಂತಂದಿಲ್ಲ. ಅಂಚನೆ ಇನ್ನಿತ ಒಂಜಿ ಸ್ಪರ್ಧೆಡು ಭಾಗವಹಿಸಿನ ವಿದ್ಯಾರ್ಥಿಗಳು ದಯಮಂತದ್ದು ಪುದರ್ ಲೆಕ್ಕಲೆಕ್ಕನೆ ಅಕ್ಕಳು ವೇದಿಕೆ ಬರ್ತದೆ ಅಕ್ಕಳ ಸ್ಮರಣಕ್ಕೆ ಅಂತ ತೊಂಡು ಪಡೋದು ಕೇಳೋದಿಲ್ಲ. LKG ಬಕ್ಕ UKG ತೃತೀಯ ಸಾನ್ವಿ ಎಸ್ LKG ಬಕ್ಕ UKG ವಿಭಾಗಗಳು ಚಿತ್ರಕಲಾ ಸ್ಪರ್ಧೆ. ಅಂಚನೆ ದ್ವಿತೀಯ ಪ್ರಶಸ್ತಿ ವಚನ್ P. ಅಂಚನೆ ಪ್ರಥಮ ಶ್ರೀಹಾನ್ M. ಅಂಚನೆ 1ನೇ ಕ್ಲಾಸ್ ಇದ್ದು 4ನೇ ಕ್ಲಾಸ್ ವಿಭಾಗದ ಚಿತ್ರಕಲಾ ಸ್ಪರ್ಧೆಯ ತೃತೀಯ ಭುವನ್ ಚಂದ್ರ ಆರ್ ಗಟ್ಟಿ, ದ್ವಿತೀಯ ಕುನಾಲ್ ಸಾಲ್ಯಾನ್, ಪ್ರಥಮ ತತ್ಪರ್ ಶೆಟ್ಟಿ. ಥರ್ಡ್ ಭುವನ್ ಚಂದ್ರ ಆರ್ ಗಟ್ಟಿ, ದ್ವಿತೀಯ ಕುನಾಲ್ ಸಾಲ್ಯಾನ್, ಪ್ರಥಮ ತತ್ಪರ್ ಶೆಟ್ಟಿ.
5ರಿಂದ 7ನೇ ತರಗತಿವರೆಗಿನ ಚಿತ್ರಗಳ ಸ್ಪರ್ಧೆಯ ವಿಜೇತರು: ತೃತೀಯ ವೈ ಹನ್ಸಿಕಾ, ತೃತೀಯ ಸನ್ನಿಧಿ ಪಿ ಸನಿಲ್, ದ್ವಿತೀಯ ಸನ್ನಿಧಿ ಪಿ ಸನಿಲ್. ಪ್ರಥಮ ವಿಹಾನ್ ವಿ ಶೆಟ್ಟಿ, ಪ್ರಥಮ ವಿಹಾನ್ ವಿ ಶೆಟ್ಟಿ 5ರಿಂದ 7ನೇ ತರಗತಿ ವಿಭಾಗದಲ್ಲಿ. ಎಂಟರಿಂದ 10ನೇವರೆಗಿನ ತರಗತಿಯವರೆಗಿನ ಚಿತ್ರಕಲಾ ಸ್ಪರ್ಧೆಯ ತೃತೀಯ ವಿಜೇತರು: ರಿತಿಶಾ ಕೆಜೆ, ತೃತೀಯ ರಿತಿಶಾ ಕೆಜೆ, ದ್ವಿತೀಯ ದಿಶಾಂತ್ ಎಂ ಪಂಡಿತ್, ದ್ವಿತೀಯ ದಿಶಾಂತ್ ಎಂ ಪಂಡಿತ್. ಪ್ರಥಮ ಕೀರ್ತನ್, ಪ್ರಥಮ ಕೀರ್ತನ್, ಭಾಗವಹಿಸಿನ ಮಾತ ಜೋಕ್ಲೆಗ್ಲ ಎಕಡೆ ಸ್ಪರ್ಧೆ అయిన ತೀರ್ಥ ಹಾಲಿಡೆ ಮಾತೆರೆಗ್ಲ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಟ್ ಈ ಕಾರ್ಯಕ್ರಮದ ಅಖೇರಿಗೆ ನಡಪುಡು. ನಾನು ತುಂಬತ್ತ ಶೈಕ್ಷಣಿಕ ದತ್ತು ಸ್ವೀಕಾರ ಈ ಲೇಸ ನಡಪಾದ ಕೊರ್ಪೇರು ದತ್ತು ಸಂಚಾಲಕರು ಆನಂದ ಅಸೈಗೋಳಿ. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ತೊಕ್ಕೊಟ್ಟು ಆಯೋಜನೆ ಮಾಡಿರತಕ್ಕಂತಹ ಸಮಾಜದ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ದತ್ತು ಸ್ವೀಕಾರ 2023-24ನೇ ಸಾಲಿನ ಈ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮದ ನೇಹ ಡಾಕ್ಟರ್ ಆಫ್ ಚಂದ್ರಶೇಖರ್ ಮೊಂಟೆ ಪದವು, ನೇಹ 6ನೇ ತರಗತಿ. ರಮ್ಯಾ ಡಾಕ್ಟರ್ ಆಫ್ ಅಯ್ಯಪ್ಪ 7ನೇ ತರಗತಿ. ರಮ್ಯಾ. ನಿರೀಕ್ಷಾ ಡಾಕ್ಟರ್ ಆಫ್ ಶೋಭಾ 7th ಸ್ಟ್ಯಾಂಡರ್ಡ್ ಕೊಣಾಜೆ. ಶ್ರೇಯ ಡಾಕ್ಟರ್ ಆಫ್ ಜಗದೀಶ್ ತಲಪಾಡಿ. ಶ್ರೇಯಸ್ ಸನ್ ಆಫ್ ಜಗದೀಶ್ ತಲಪಾಡಿ. ಶ್ರೇಯಸ್. ಯಶ್ವಿನ್ ಸನ್ ಆಫ್ ರೇಖಾ ಸೇವಂತಿಗುಡ್ಡೆ. ನವ್ಯ ಡಾಕ್ಟರ್ ಆಫ್ ಮೋಹನ್ ಕುತ್ತಾರ್. ನವ್ಯ. ಪ್ರತೀಕ್ಷಾ ಡಾಕ್ಟರ್ ಆಫ್ ಮೋನಪ್ಪ ಪೂಜಾರಿ ಬೋಳ್ಯಾರ್. ನೆಕ್ಸ್ಟ್ ಮನ್ವಿತ್ ಎಂ ಪೂಜಾರಿ ಸನ್ ಆಫ್ ಮೋಹನ್ ಆರ್ಪಿನ್ ಬಾಳೆಪುಣಿ 8th ಸ್ಟ್ಯಾಂಡರ್ಡ್. ಮನೀಶ್ ಸನ್ ಆಫ್ ಅರುಣ್ ಕುಮಾರ್ ದೆಬ್ಬೇಲಿ ಹರೇಕಳ. ಋಷಿಕಾ ಡಾಕ್ಟರ್ ಆಫ್ ಜಗದೀಶ್ ಪೂಜಾರಿ ಕಂಬಳಕೋಡಿ ಅಂಬ್ಳಮಗರು. ವಿನೀತ್ ಸನ್ ಆಫ್ ಪ್ರಮೀಳಾ ಪಾವೂರು ಬಂಡಾರ್ ಉಗ್ಗನಬೈಲ್. ವಿನೀತ್. ನೆಕ್ಸ್ಟ್ ಮೋಕ್ಷ ಡಾಕ್ಟರ್ ಆಫ್ ಗೀತಾ ಸೇವಂತಿಗುಡ್ಡೆ. ಶೈಕ್ಷಣಿಕ ದತ್ತು ಸ್ವೀಕಾರ ಮಾಡಿದಂಥ ಈ ಮಕ್ಕಳಿಗೆ ಅವರ ಸಲಕರಣೆಗಳನ್ನು ನಮ್ಮ ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರಿ ಹಾಗೂ ಅಧ್ಯಕ್ಷತೆ ವಹಿಸ್ತಕ್ಕಂಥ ನವೀನ್ ಚಂದ್ರ ಡಿ ಸುವರ್ಣ ಹಾಗೂ ಎಲ್ಲ ಅತಿಥಿ ಗಣ್ಯರು ಅವರ ಆ ಒಂದು ಶೈಕ್ಷಣಿಕ ಅವಧಿಗೆ ಬೇಕಾಗುವಂಥ ಸಲಕರಣೆಗಳನ್ನು ನೀಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಸರಿ. ಹಾಗೂ ಎಲ್ಲ ನಮ್ಮ ಗೌರವ ಸಲಹೆಗಾರರಾಗಿರ್ತಕ್ಕಂಥ ಎ.ಜೆ. ಶೇಖರ್, ಅದೇ ರೀತಿ ಬಾಬು ಶ್ರೀಶಾಸ್ತ ಕಿನ್ಯಾ, ದಿನೇಶ್ ಅತ್ತಾವರ್, ಚಂದ್ರಶೇಖರ್ ಉಚ್ಚಿಲ್ ಹಾಗೆ ಪ್ರವೀಣ್ ಕುಮಾರ್ ಇವರು ಕೂಡ ದಯವಿಟ್ಟು ಮಕ್ಕಳಿಗೆ ಸಲಕರಣೆಯನ್ನು ನೀಡಬೇಕು. ಹಾಗೆ
ಒಟ್ಟು 43 ಮಕ್ಕಳನ್ನು ಈ ವರ್ಷದ 2023-24ನೇ ಸಾಲಿಗೆ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ವತಿಯಿಂದ ಶೈಕ್ಷಣಿಕ ದತ್ತು ಸ್ವೀಕಾರವಾಗಿ ಆ ಒಂದು ಫಲಾನುಭವಿ ಮಕ್ಕಳನ್ನು ಆಯ್ಕೆ ಮಾಡಿದ್ದೇವೆ. ಈ ಒಂದು ಆಯ್ಕೆಯಲ್ಲಿ ನಮ್ಮ ದತ್ತು ಸಂಚಾಲಕರಾದಂಥ ಆನಂದ್ ಕೆ ಹಸಿಗೊಳ್ಳಿ ಬಹಳ ಸಮರ್ಥವಾಗಿ ಕೆಲಸವನ್ನು ಮಾಡಿದ್ದಾರೆ. ಈಗ ಇನ್ನು ಮಕ್ಕಳ ಹೆಸರನ್ನು ಅವರು ಹೇಳ್ತಾರೆ. ಆ ಮಕ್ಕಳು ಕೂಡ ದಯವಿಟ್ಟು ಬರಬೇಕು. ನೆಕ್ಸ್ಟ್ ಮಕ್ಕಳು ರೆಡಿಯಾಗಿ. ಅನೀಶ್ ಸನ್ ಆಫ್ ಪ್ರಣೀತ್ ಸನ್ ಆಫ್ ರಮೇಶ್ ರಾಜಗುಡ್ಡೆ. ಸಿಂಚನ ಡಾಟರ್ ಆಫ್ ಚಂದ್ರಹಾಸ್ ಅರೇಕಳ. ಶ್ರೇಯ ಡಾಟರ್ ಆಫ್ ಲೇಟ್ ಸುನೀಲ್ ಪೂಜಾರಿ ಶ್ರೇಯ. ನಾಗರಾಜ್ ಸನ್ ಆಫ್ ಸುರೇಶ್ ಮಣಿಬೆಟ್ಟು. ನಿಧಿಶಾ ಡಾಟರ್ ಆಫ್ ಬೇಬಿ ಆರ್ ನಿಧಿಶಾ. ಅದಿತ್ ಸನ್ ಆಫ್ ಸುರೇಶ್ ಬೆಳ್ಮಾ. ನೆಕ್ಸ್ಟ್ ಶರಣ್ಯ ಡಾಟರ್ ಆಫ್ ರೂಪಾ ಪಜೀರ್ ಶರಣ್ಯ. ಪವನ್ ಸನ್ ಆಫ್ ಲೀಲಾಧರ್ ಪವನ್. ನಮ್ಮ ಗಣ್ಯರು, ಮುಖ್ಯ ಅತಿಥಿಗಳು ಹಾಗೆ ನಮ್ಮ ಗೌರವ ಸಲಹೆಗಾರರು ಈ ಒಂದು ಮಕ್ಕಳಿಗೆ ಕೂಡ ಅವರ ಶೈಕ್ಷಣಿಕ ಅವಧಿಯ ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ವತಿಯಿಂದ ಕೊಡುವಂಥ ಒಂದು ವಿದ್ಯಾರ್ಜನೆಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಬ್ಯಾಗ್, ಕೊಡೆ, ಪುಸ್ತಕ ಹಾಗೆ ಸ್ಟೇಷನರಿ, ಅದೇ ರೀತಿ ಶಾಲಾ ಫೀಸ್, ಅದರೊಟ್ಟಿಗೆ ಅವರಿಗೆ ಒಂದು ಆರ್ಥಿಕ ಸಹಕಾರವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕೊಡ್ತಿದ್ದೇವೆ. ನಮ್ಮ ಎಲ್ಲ ಗಣ್ಯರು, ಅತಿಥಿ ಗಣ್ಯರು ಹಾಗೆ ಗೌರವ ಸಲಹೆಗಾರರು ದಯವಿಟ್ಟು ಈ ಒಂದು ಫಲಾನುಭವಿ ಮಕ್ಕಳಿಗೆ ಅದನ್ನು ವಿತರಣೆ ಮಾಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಈ ಒಂದು ಕಾರ್ಯಕ್ರಮ ಆದ ಬಳಿಕ ನಾವು ಉಚಿತ ಪುಸ್ತಕ ವಿತರಣೆ ಕೂಡ ಮಾಡಲಿಕ್ಕಿದ್ದೇವೆ. ಅದರ ಹೆಸರನ್ನು ಕೂಡ ನಾವು ಓದಲಿಕ್ಕೆ ಈ ಒಂದು ಕಾರ್ಯಕ್ರಮದ ಬಳಿಕ ಅದು ವಿತರಣೆ ಆಗಲಿಕ್ಕಿದೆ. ಅಂತ ಒಂದು ನಿರೂಪಣೆಯನ್ನು ಬಹಳ ತುಳು ಭಾಷೆಯಲ್ಲಿ ನಮಗೆಲ್ಲರಿಗೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ನಿರೂಪಣೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಅತ್ಯುತ್ತಮ ನಿರೂಪಕರು ಆಗಿರ್ತಕ್ಕಂಥ ದಿನೇಶ್ ಸುವರ್ಣರಾಯ್, ದಯವಿಟ್ಟು ಅವರು ವೇದಿಕೆ ಬಂದು ನಮ್ಮ ಒಂದು ಬಿಲ್ಲ ವೇದಿಕೆಯ ಒಂದು ಗೌರವವನ್ನು ಸ್ವೀಕರಿಸಬೇಕು. ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ KT ಸುವರ್ಣರವರು ಅವರನ್ನು ಗೌರವಿಸಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಇವರಿಗೆ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಈ ಕಾರ್ಯಕ್ರಮ ಆದ ಬಳಿಕ, ಧನ್ಯವಾದ ಸಮರ್ಪಣೆ ಆದ ಬಳಿಕ ಉಚಿತ ಪುಸ್ತಕ ವಿತರಣೆ ಎಲ್ಲ 1ರಿಂದ 10ನೇ ಕ್ಲಾಸಿನ ಮತ್ತು PUC ಮಕ್ಕಳಿಗೆ ನಾವು ನೀಡಲಿಕ್ಕಿದ್ದೇವೆ. ಅದರ ಹೆಸರನ್ನು ಕೂಡ ನಮ್ಮ ಆನಂದ್ ಮಾಸ್ಟರು ಹೇಳಿಕ್ಕಿದ್ದಾರೆ. ಬಿಲ್ಲ ವೇದಿಕೆ ಉಳ್ಳಾಲ ಶೈಕ್ಷಣಿಕ ಪಕ್ಕ ದತ್ತು ಸ್ವೀಕಾರ ಬ್ರಹ್ಮಶ್ರೀ ಸೇವಾ ರತ್ನ ಪ್ರಶಸ್ತಿ ಪ್ರದಾನನು ಮಲ್ಪೆರ ಬೈದಿನಂಚಿನ ಮಾತ ಗಣ್ಯರಿಗೆ ಧನ್ಯವಾದ ಕುರುಪು ನಾವು ಎಂಕಲ ಕರ್ತವ್ಯ ಐರ್ದುಂಬು ಮಾತ ಬೈದಿನಂಚಿನ ವಿದ್ಯಾರ್ಥಿಗಳು ಪಕ್ಕ ವಿದ್ಯಾರ್ಥಿಗಳ ಪಪ್ಪಮ್ಮನ ಕಳ್ಳ ಎಂಕಲ ಒಂಜಿ ವಿಜ್ಞಾಪನೆ ಪ್ರತಿ ಒಂಜಿ ಕಾರ್ಯಕ್ರಮಗಳ ನಿಖಲೆ ನಿರಂತರವಾದ ನಮ್ಮ ಕಾರ್ಯಕ್ರಮಡು ನಿಖಲ್ ಮಾತೆರಲ್ಲ ಭಾಗವಹಿಸೋಡು ಅವೆಲ್ಲ ಕೊನೆ ನಮ್ಮ ಕ್ರೀಡಾಕೂಟ ಅದುಪ್ಪಾಡು ಅದನ್ನ ದತ್ತು ಸ್ವೀಕಾರ ಒಪ್ಪಾಡು ನೆಟ್ಟು ಮಾತೆರಲ್ಲ ನಿಖಲ ಕುಟುಂಬ ಸಮೇತರಾದ ಬತ್ತದೆ ಪಾಲ್ದೆತ್ತ ನೋಡು ಪಂಡದ ಈ ಸಂದರ್ಭಡು ಕೇಳೊಂದು ಬೈದಿನಂಚಿನ ಇನಿತ ಈ ಒಂಜಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿನಂಚಿನ ನವೀನ್ ಚಂದ್ರ ಡಿ ಸುವರ್ಣ ಅಧ್ಯಕ್ಷರು ಅಖಿಲ ಭಾರತ ಬಿಲ್ಲವ ಯೂನಿಯನ್ ಕುದ್ರೋಳಿ ಮೇರೆಗೆ ನಮ್ಮ ಮಾತೆರ್ನಲ್ಲ ಪರವಾದ ಅವರಿಗೆ ಧನ್ಯವಾದವನ್ನು ಕೊರೊಂದುಲ್ಲ ಅವೆಲ್ಲ ಕೊನೆ ದೀಪ ಪ್ರಜ್ವಾಲನೆ ಮಲ್ತನಂಚಿನ ಕೋಟ ಶ್ರೀನಿವಾಸ ಪೂಜಾರಿ ಮಾಜಿ ಸಚಿವರೇ ಸಮಾಜ ಕಲ್ಯಾಣ ಬಕ್ಕ ಹಿಂದುಳಿದ ವರ್ಗಗಳ ಇಲಾಖೆ ಕರ್ನಾಟಕ ಸರ್ಕಾರ ಮೇರೆಗೆ
ಮೇರೆಗಳ ನಮ್ಮ ಮಾತೆರ್ನಲ ಪರವಾದ ಧನ್ಯವಾದವನ್ನು ಕೊರೊಂದುಲ್ಲ ಅವೇಲೆ ಕೊನೆ ನಮ್ಮ ಇನ್ನಿತ ಈ ಒಂಜಿ ಬ್ರಹ್ಮಶ್ರೀ ಪ್ರಶಸ್ತಿನಿ ಸ್ವೀಕಾರ ಮಲ್ತಿನಂಚಿನ ಶ್ರೀ ಉದಯಚಂದ್ರ ಡಿ ಸುವರ್ಣ ಸದಸ್ಯರೇ ಕಾರ್ಮಿಕ ವಿಮಾ ಆಯೋಗ ಬಕ್ಕ ಅಧ್ಯಕ್ಷ ಸಣ್ಣ ಕೈಗಾರಿಕಾ ರಾಷ್ಟ್ರೀಯ ಸಮಿತಿ ಭಾರತ ಸರ್ಕಾರ ಮೇರೆಗಳ ಈ ಸಂದರ್ಭಡು ನಮ್ಮ ಮಾತೆರ್ನಲ ಪರವಾದ ಅರೆಗಳ ಈ ಒಂಜಿ ಧನ್ಯವಾದ ಸಮರ್ಪಣೆ ಮಲ್ತೊಂದುಲ್ಲ ಅವೇಲೆ ಕೊನೆ ನಮ್ಮ ಏನಂಚಿನ ಸತೀಶ್ ಕುಂಪಾಲ ಜಿಲ್ಲಾ ಕಾರ್ಯದರ್ಶಿ ಭಾರತೀಯ ಜನತಾ ಪಾರ್ಟಿ ಮೇರೆಗಳ ಧನ್ಯವಾದವನ್ನು ಕೊರೊಂದುಲ್ಲ ಅವೇಲೆ ಕೊನೆ ಎ ಜೆ ಶೇಖರ್ ಬಾಬು ಸಾಸ್ಸಾಕಿನ್ಯ ದಿನೇಶ್ ಕೆ ಅತ್ತಾವರ ಚಂದ್ರಶೇಖರ್ ಉಚ್ಚಿಲ್ ಪ್ರವೀಣ್ ಡಾಕ್ಟರ್ ಸದಾನಂದ ಪೂಜಾರ್ಲು ಮಾತೆರೆಗಳ ನಮ್ಮ ಬಿಲ್ಲವ ವೇದಿಕೆಯ ಪರವಾದ ಅವೇಲಕ ಎನ್ನಿಕಲ್ನ ಮಾತೆರ್ನಲ ಪರವಾದ ಒಂದೇ ಸಂದರ್ಭ ಮಾತೆರೆಗಳ ಧನ್ಯವಾದವನ್ನು ಕೊರೊಂದು ಧನ್ಯವಾದ ಸಮರ್ಪಣೆ ಮುಗಿತೊಂದುಲ್ಲ.